ಕರ್ನಾಟಕದಲ್ಲಿ ಕರಾವಳಿಯ ಬಗ್ಗೆ ಕೇಳದವರು ಯಾರಿದ್ದಾರೆ ಹೇಳಿ? ತನ್ನ ವಿಶಿಷ್ಟ ಸಂಸ್ಕೃತಿ, ಕಲೆ, ಆಚರಣೆಗಳ ಮೂಲಕವೇ ಕರಾವಳಿ ಜಿಲ್ಲೆಗಳು ಪ್ರಸಿದ್ಧಿಯನ್ನು ಪಡೆದಿವೆ. ಕೃಷಿಯನ್ನೇ ಮೂಲ ಕಸುಬನ್ನಾಗಿಸಿಕೊಂಡಿದ್ದ ಇಲ್ಲಿನ ಹಿರಿಯರು ತಮ್ಮ ಜೀವನದ ಎಲ್ಲ ಸಮಸ್ಯೆ ಸವಾಲುಗಳಿಗೂ ತಮ್ಮ ಸುತ್ತಲಿನ ಪ್ರಕೃತಿ ಪರಿಸರದಲ್ಲೇ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳುತ್ತಿದ್ದಾರೆ. ಇಲ್ಲಿನ ಸುಂದರ ಕಡಲ ಕಿನಾರೆಗಳು ದೇಶ ವಿದೇಶಗಳ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುತ್ತಿದೆ. ಬೇಸಾಯದ ಜೊತೆ ಮತ್ಸ್ಯೋದ್ಯಮ ಕೂಡ ಇಲ್ಲಿನ ಜನರ ಪ್ರಮುಖ ಕಸುಬಾಗಿದೆ. ಆಧುನಿಕತೆ ಎಷ್ಟೇ ವ್ಯಾಪಿಸಿದ್ರೂ ಕೂಡ ಇಲ್ಲಿನ ಸಂಸ್ಕೃತಿ, ಆಚರಣೆ, ಕಲೆಗಳನ್ನ ಜನ ಪೋಷಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ ಇಲ್ಲಿನ ಸಂಸ್ಕೃತಿ ಅನನ್ಯವಾದ ಅನುಭವ ಜ್ಞಾನ ಸಂಪನ್ನವಾದುದಾಗಿದೆ. ಈ ನಮ್ಮ ಕರಾವಳಿ ಭಾಗದಲ್ಲಿ, ಈ ನಮ್ಮ ಕರಾವಳಿಯ ಸಂಸ್ಕೃತಿಯಲ್ಲಿ ಗುರುತಿಸಿಕೊಂಡಿರುವ ಇನ್ನೊಂದು ದೊಡ್ಡ ಕಲೆ, ಅದು ಗಂಡು ಕಲೆ ಎಂದೇ ಕರೆಯಲ್ಪಡುವ ಯಕ್ಷಗಾನ. ಯಕ್ಷಗಾನ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನೊಳಗೊಂಡ ಒಂದು ಸ್ವತಂತ್ರವಾದ ಶಾಸ್ತ್ರೀಯ ಕಲೆ. ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು. ಕರ್ನಾಟಕ ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಮತ್ತು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕಾಸರಗೋಡುಗಳಲ್ಲಿ ಯಕ್ಷಗಾನವು ಮನೆಮಾತಾಗಿದೆ. ಒಂದು ಕಾಲದಲ್ಲಿ ಕೇವಲ ಕರಾವಳಿಗೆ ಸೀಮಿತವಾಗಿದ್ದಂತಹ ಯಕ್ಷಗಾನವು ಇಂದು ದೇಶ ವಿದೇಶಗಳಲ್ಲಿ ತನ್ನ ವೈಭವವನ್ನ ಮೆರೆಯುತ್ತಿದೆ. ಯಕ್ಷಗಾನ ಕ್ಷೇತ್ರದಲ್ಲಿ ಅನೇಕ ಮಹಾನ್ ಕಲಾವಿದರು ಸೇವೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಸಲ್ಲಿಸ್ತಾ ಇದ್ದಾರೆ. ಬೇರೆ ಕಲಾ ಪ್ರಕಾರಗಳಿಗೆ ಹೋಲಿಸಿದ್ರೆ ಯಕ್ಷಗಾನದಂತಹ ಕಲಾವಿದರಿಗೆ ಮನ್ನಣೆ ಸಿಗುವುದು ಸ್ವಲ್ಪ ಕಡಿಮೆ ಎನ್ನಬಹುದು. ಆರ್ಯಭಟ ರಾಜ್ಯೋತ್ಸವ ಪ್ರಶಸ್ತಿಗಳು ಸಿಗುತ್ತಿದ್ದರೂ ಸಾಮಾಜಿಕವಾಗಿ ಅವರನ್ನ ಗುರುತಿಸುವಂತಹ ಕೆಲಸ ಆಗುತ್ತಿಲ್ಲ. ಕಲಾವಿದರ ಪರಿಚಯ ಕೇವಲ ರಂಗದಲ್ಲಿ ಮಾತ್ರ, ಅವರ ಇನ್ನೊಂದು ಮುಖದ ಅನಾವರಣ ಎಲ್ಲೂ ಕೂಡ ಆಗುತ್ತಿಲ್ಲ. ಅದಕ್ಕಾಗಿ ಆಯ್ದ ಮಹಾನ್ ಕಲಾವಿದರ ಪರಿಚಯವನ್ನ ಮಾಡುವಂತಹ ಕಿರು ಪ್ರಯತ್ನವೇ ನಮ್ಮ ಟಿವಿಯ ಈ ನಮ್ಮ ಯಕ್ಷ ದಿಗ್ಗಜರು. ಈ ಕಾರ್ಯಕ್ರಮದ ಮೂಲಕ ಯಕ್ಷಗಾನಕ್ಕಾಗಿ ಸೇವೆಯನ್ನ ಸಲ್ಲಿಸಿದ ಕಲಾವಿದರ ಪರಿಚಯವನ್ನ ಯಕ್ಷಗಾನ ಸಂಘಟಕ, ಬರಹಗಾರ, ಚಿಂತನಕಾರರಾದ ಶ್ರೀಯುತ ಶಾಂತಾರಾಮ್ ಕುಡುವ ರವರು ನೆರವೇರಿಸಲಿಕ್ಕಿದ್ದಾರೆ. ಶ್ರೀ ಶಾಂತಾರಾಮ್ ಕುಡುವ ರವರ ಒಂದು ಕಿರು ಪರಿಚಯ ಇಲ್ಲಿದೆ. ಯಕ್ಷಗಾನ ಸಂಘಟಕ, ಕಲಾವಿದ, ಬರಹಗಾರ, ಚಿಂತನಕಾರರು ಹೀಗೆ ಬಹುಮುಖ ಪ್ರತಿಭೆಯನ್ನ ತನ್ನಲ್ಲಿ ಮೈಗೂಡಿಸಿಕೊಂಡ ಶ್ರೀಯುತ ಶಾಂತಾರಾಮ ಕುಡುವರವರು ಜನಿಸಿದ್ದು ಬಜ್ಪೆಯಲ್ಲಿ. ಬಿಕಾಂ ಪದವೀಧರರಾದ ಇವರು ಪ್ರಸ್ತುತ ಮೂಡುಬಿದಿರೆಯಲ್ಲಿ ವ್ಯಾಪಾರದಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಬಾಳಿನ ನೌಕೆಯನ್ನು ಕೂಡ ಸಾಗಿಸ್ತಾ ಇದ್ದಾರೆ. ಯಕ್ಷಗಾನದಲ್ಲಿ ಅನೇಕ ಪಾತ್ರಗಳನ್ನ ಮಾಡಿದಂತಹ ಅನುಭವವನ್ನ ಹೊಂದಿದ ಇವರು ಅನೇಕ ಕಡೆ ಬಿರುದು, ಸನ್ಮಾನಗಳಿಂದ ಗೌರವಿಸಲ್ಪಟ್ಟಿದ್ದಾರೆ. ಪತ್ರಿಕೆಗಳಿಗೆ ತನ್ನ ಯಕ್ಷಗಾನ ಕುರಿತ ಬರಹಗಳಿಂದ ಇವರು ಸಾಕಷ್ಟು ಓದುಗರ ಮನವನ್ನ ಗೆದ್ದಿದ್ದಾರೆ. ಯಕ್ಷರಂಗದ ಹಳೆ ತಲೆಮಾರಿನ ಹಾಗೂ ಈಗಿನ ಕಲಾವಿದರ ಒಡನಾಟವನ್ನ ಇಟ್ಟುಕೊಂಡಿರುವ ಇವರು ಕಲಾವಿದರನ್ನ ತುಂಬಾ ಹತ್ತಿರದಿಂದ ಬಲ್ಲವರಾಗಿದ್ದಾರೆ. ನಮ್ಮ ಯಕ್ಷ ದಿಗ್ಗಜರು ಎಂಬ ಕಾರ್ಯಕ್ರಮದ ಮೂಲಕ ಇವರು ಕೆಲವು ಮೇರು ಕಲಾವಿದರ ಪರಿಚಯವನ್ನ ವೀಕ್ಷಕರಿಗೆ ಮಾಡಿಕೊಡಲಿದ್ದಾರೆ. ನಮ್ಮ ಯಕ್ಷ ದಿಗ್ಗಜರು ಕಾರ್ಯಕ್ರಮದ ಸಂಚಿಕೆಯ ಇಂದಿನ ದಿಗ್ಗಜ ಶ್ರೀ ಶ್ರೇಣಿ ಗೋಪಾಲಕೃಷ್ಣ ಭಟ್. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ವತಿಯಿಂದ ನಿಮಗೆಲ್ಲ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಎಂ ಶಾಂತಾರಾಮ್ ಕುಡುವ, ಮೂಡುಬಿದಿರೆ. ವೃತ್ತಿಯಲ್ಲಿ ವ್ಯಾಪಾರಿಯಾದರೂ ಪ್ರವೃತ್ತಿಯಲ್ಲಿ ನಾನು ಯಕ್ಷಗಾನದ ಒಂದು ಪ್ರೇಮಿ, ಯಕ್ಷಗಾನದ ಸಂಘಟಕ ಹಾಗೂ ಯಕ್ಷಗಾನದ ಬಗ್ಗೆ ಒಂದು ನಿಯಮಿತವಾಗಿ ಒಂದು ಬರಹವನ್ನು ಯಾವಾಗಲೂ ಬರೆಯುತ್ತಾ ಇರುವಂಥ ಒಂದು ಸ್ವಭಾವ ಹೊಂದಿದವ. ಇಂದಿನ ಈ ನಮ್ಮ ಕಾರ್ಯಕ್ರಮ ಒಂದು ವಿಶಿಷ್ಟ ರೀತಿಯಲ್ಲಿ ಒಂದು ಮೂಡಿ ಬರುವಂಥ ಒಂದು ಪ್ರಯತ್ನ. ಯಾಕೆಂದರೆ ನಾವು ಯಕ್ಷಗಾನ ಅಂತ ಹೇಳುವಾಗ ಎಷ್ಟೋ ಕಲಾವಿದರನ್ನು ನಾವು ನೋಡಿರ್ತೇವೆ, ಅವರ ವೇಷವನ್ನು ಆಸ್ವಾದಿಸುತ್ತಿರ್ತೇವೆ. ಆದರೆ ಕಲಾವಿದರ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ. ಆದ್ದರಿಂದ ಅಂತಹ ಹಿರಿಯ ಕಲಾವಿದರು ಅಂದರೆ ಈ ಹಿಂದೆ ನಮ್ಮೊಡನೆ ಇದ್ದು ಇಂದು ನಮ್ಮನ್ನು ಅಗಲಿದಂಥ ಹಿರಿಯ ಚೇತನಗಳು, ಹಾಗೆ ಇಂದು ನಮ್ಮೊಡನಿದ್ದು ನಮ್ಮನ್ನು ರಂಜಿಸುತ್ತಿರುವಂಥ
ಹಿರಿಯ ಸುಪ್ರಸಿದ್ಧ ಕಲಾವಿದರು. ಹೀಗೆ ಎಲ್ಲರನ್ನೂ ಒಂದು ಪರಿಗಣಿಸಿ ಒಂದು ಯಕ್ಷಗಾನದ ಒಂದು ಕಲಾವಿದರ ಒಂದು ಕಿರುಪರಿಚಯವನ್ನು ಒಂದು ಮಾಡುವಂಥ ಒಂದು ಇದು ಸಣ್ಣ ಪ್ರಯತ್ನ ನಮ್ಮ ಟಿ ವಿಯ ವತಿಯಿಂದ ನಾನು ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾವು ಯಕ್ಷಗಾನವನ್ನು ನಾವು ಪ್ರೀತಿಸ್ತೇವೆ, ಆದರೆ ನಾವು ಯಕ್ಷಗಾನವನ್ನು ಪ್ರೀತಿಸಿದಂತೆ ಯಕ್ಷಗಾನ ಕಲಾವಿದರನ್ನು ನಾವು ಪ್ರೀತಿಸಬೇಕು. ಯಾಕೆಂದರೆ ಯಕ್ಷಗಾನ ಉಳಿಬೇಕಂತಾದರೆ ಯಕ್ಷಗಾನ ಕಲಾವಿದರು ಮುಖ್ಯ ಆಗಿರುವಾಗ ನಾವು ಯಕ್ಷಗಾನ ಕಲಾವಿದರನ್ನು ಪ್ರೀತಿಸಿದರೆ ಪರ್ಯಾಯವಾಗಿ ಯಕ್ಷಗಾನವನ್ನೇ ಪ್ರೀತಿಸಿದಂತೆ. ಆಗಿರುವಾಗ ನಾವು ಕೆಲವು ಯಕ್ಷಗಾನ ಕಲಾವಿದರ ಬಗ್ಗೆ ಹಿರಿಯರು ನಮ್ಮನ್ನು ಅಗಲಿದಂಥವರು, ಅಂಥವರು ನಾವೀಗ ಪ್ರಥಮವಾಗಿ ಅಂಥವರ ಬಗ್ಗೆ ಒಂದು ನಾವು ಕಿರುಪರಿಚಯ ಕೊಟ್ಟು ಮುಂದಕ್ಕೆ ಇನ್ನು ಈಗ ನಮ್ಮೊಂದಿಗಿರುವಂಥ ಸುಪ್ರಸಿದ್ಧ ಕಲಾವಿದರ ಬಗ್ಗೆಯೂ ಒಂದು ಪರಿಚಯವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಈಗ ಪ್ರಾರಂಭದಲ್ಲಿ ನಾನು ಪರಿಚಯ ಮಾಡಿಕೊಡುತ್ತಿರುವುದು ಸುಪ್ರಸಿದ್ಧ ಹಿರಿಯ ಅರ್ಥಧಾರಿಗಳಾದಂಥ ದಿವಂಗತ ಶೇಣಿ ಗೋಪಾಲಕೃಷ್ಣ ಭಟ್ ಎಂಬಂಥ ಒಂದು ಹಿರಿಯ ಚೇತನ ಬಗ್ಗೆ. ಶೇಣಿ ಗೋಪಾಲಕೃಷ್ಣ ಭಟ್ ಎಂದರೆ ಯಕ್ಷಗಾನದ ಭೀಷ್ಮ, ಈ ರೀತಿಯಾಗಿ ಒಂದು ಪ್ರಸಿದ್ಧಿಗೆ ಅವರು ಬಂದಿದ್ದರು. ಯಾಕೆಂದರೆ ಮಹಾಭಾರತದಲ್ಲಿ ಭೀಷ್ಮನ ವ್ಯಕ್ತಿತ್ವ ಹೇಗೋ ಅದೇ ರೀತಿ ಯಕ್ಷರಂಗದಲ್ಲಿ ಶೇಣಿಯವರ ವ್ಯಕ್ತಿತ್ವ ಇತ್ತು. ಮಹಾಭಾರತದಲ್ಲಿ ಭೀಷ್ಮ ಏನಾದರೂ ಒಂದು ಧರ್ಮದ ಸೂಕ್ಷ್ಮತೆಯ ಬಗ್ಗೆ ಇದು ಹೀಗೆ ಅಂತ ಹೇಳಿದಾರಂತಾದರೆ ಅದುವೇ ಸಿಂಧುವಾಗುವಂತಹ ಒಂದು ಪರಿಸ್ಥಿತಿ ಇತ್ತು. ಅಂದರೆ ಅಷ್ಟು ಅವರಲ್ಲಿ ವಿದ್ವತ್ತಿತ್ತು, ಧರ್ಮ ಪ್ರಜ್ಞೆ ಇತ್ತು. ಅದೇ ರೀತಿ ಶೇಣಿಯವರು ಸಹ ಒಂದು ಯಕ್ಷಗಾನದ ಬಗ್ಗೆ ಇದಮಿತ್ತಮ್ ಅಂತಂತ ಹೇಳಬಲ್ಲಂಥ ಸಾಮರ್ಥ್ಯವಿತ್ತು. ಶೇಣಿಯವರು ಒಂದು ರಂಗಸ್ಥಳದಲ್ಲಿ ಇದ್ದಾರಂತೇಳಿದರೆ ಆ ಕಾಲದಲ್ಲಿ ಬರುವಂಥ ಪ್ರೇಕ್ಷಕ ವರ್ಗದ ಒಂದು ಮನಸ್ತತ್ವವೇ ಬೇರೆ, ತುಂಬಿ ತುಳುಕುತ್ತಿರುವಂತಹ ಸಭೆ. ಶೇಣಿಯವರ ವಾಲಿ ನೋಡಲು ಮರೆಯದಿರಿ ಈ ರೀತಿಯ ಒಂದು ಕರಪತ್ರದಲ್ಲಿ ಒಂದು ನಾವು ಬರೀತೇವೆ ಅಂತಾದರೆ ಆ ದಿವಸಕ್ಕೆ ಆ ಪ್ರಸಂಗಕ್ಕೆ ಸಾವಿರಾರು ಪ್ರೇಕ್ಷಕರು ಸೇರ್ತಿದ್ದರು. ಅಂದರೆ ಶೇಣಿಯವರ ಮಾತುಗಾರಿಕೆ ಕೇಳಲಿಕ್ಕೆ. ಶೇಣಿಯವರು ಮೂಲತಃ ಹರಿದಾಸರು, ಹಾಗಾಗಿ ಅವರು ಮಾತುಗಾರಿಕೆಯಲ್ಲಿ ಹೆಚ್ಚು ವಿಜೃಂಭಿಸಿದವರು. ನಾಟ್ಯವು ಅವರು ಬಲ್ಲವರು, ನಾಟ್ಯವನ್ನು ಕಲಿತವರು, ಆದರೂ ನಾಟ್ಯಕ್ಕಿಂತಲೂ ಹೆಚ್ಚು ಅರ್ಥಗಾರಿಕೆಯಲ್ಲಿ ನಾವು ಶೇಣಿಯವರನ್ನು ನಾವು ಪರಿಗಣಿಸುವುದು. ಶೇಣಿಯವರ ಎಲ್ಲ ಅರ್ಥಗಾರಿಕೆಯಲ್ಲಿಯೂ ಒಂದು ವಿಶಿಷ್ಟವಾದಂಥ ಒಂದು ನಮಗೆ ಅನುಭವ ಸಿಗ್ತದೆ. ಯಾಕೆಂದರೆ ಶೇಣಿಯವರು ಇವತ್ತು ಮಾತನಾಡಿದ್ದನ್ನೇ ಒಂದು ಉದಾಹರಣೆ ಹೇಳುವುದಾದರೆ, ಒಂದು ರಾವಣ ಪಾತ್ರ ಮಾಡಿ ಇವತ್ತು ಮಾತನಾಡಿದ್ದೇ ಏನುಂಟು ಅದನ್ನು ನಾಳೆ ರಾವಣ ಮಾಡುವಾಗ ಮಾತನಾಡೋದಿಲ್ಲ. ನಾಳೆ ರಾವಣಕ್ಕೆ ಅವರ ಚಿತ್ರಣವೇ ಬೇರೆ. ಅಂದರೆ ಅಷ್ಟು ಒಂದು ವಿದ್ವತ್ತನ್ನು ಹೊಂದಿ ಅಷ್ಟು ಒಂದು ವಿಚಾರವಾದಂಥ ವೈಚಾರಿಕತೆಯನ್ನು ಹೊಂದಿದ ಕಾರಣ ಅವರಿಗೆ ಅದು ಸಾಧ್ಯವಾಗ್ತಾ ಇತ್ತು. ಅದಕ್ಕಾಗಿಯೇ ಶೇಣಿಯವರ ಒಂದು ರಾವಣವೋ ವಾಲಿಯೋ ಮಾಗಧವೋ ನಾವು ಎಷ್ಟು ಸಲ ನೋಡಿದರೂ ನಮಗೆ ಅದರಲ್ಲಿ ನಮಗೆ ಬೇಸರವಾಗ್ತಿರಲಿಲ್ಲ. ಇನ್ನೊಮ್ಮೆ ಅದನ್ನು ಕೇಳಬೇಕೆಂಬಂಥ ನಮಗೆ ಒಂದು ಅನುಭವ ಆಗ್ತಾಯಿತ್ತು, ಒಂದು ಆಸೆ ಆಗ್ತಾಯಿತ್ತು. ಇದಕ್ಕೆ ಕಾರಣ ಶೇಣಿಯಲ್ಲಿರುವಂತಹ ಒಂದು ಅಗಾಧವಾದಂಥ ಪಾಂಡಿತ್ಯ. ಹಾಗೆಯೇ ಶೇಣಿಯವರು ಮೂಲತಃ ಕಾಸರಗೋಡು ತಾಲೂಕಿನ ಎಡನಾಡು ಎಂಬ ಗ್ರಾಮದಲ್ಲಿ ಏಪ್ರಿಲ್ 6, 1918ರಲ್ಲಿ ಜನಿಸಿದವರು. ಅಂದರೆ ಬರುವ ವರ್ಷಕ್ಕೆ ಅವರು ಹುಟ್ಟಿ 100 ವರ್ಷವಾಗ್ತಾಯಿದೆ. ಆ 100 ವರ್ಷ ಆಗುವ ಲೆಕ್ಕದಲ್ಲಿ ಒಂದು ಶತಮಾನೋತ್ಸವ ಲೆಕ್ಕದಲ್ಲಿ ಶೇಣಿ ಸ್ಮಾರಕ ದತ್ತಿನಿಧಿಯಿಂದ 100 ತಾಳಮದಲ್ಲಿ ಮಾಡುವಂಥ ಕಾರ್ಯಕ್ರಮ ಈಗ ಅಲ್ಲಲ್ಲಿ ಜರುಗ್ತಾ ಇದೆ. ಅದು ಶೇಣಿಯವರ ಶತಮಾನೋತ್ಸವದ ಒಂದು ಪೂರ್ವಭಾವಿ ತಯಾರಿಯಾಗಿ. ಹಾಗೆಯೇ ಶೇಣಿಯವರು ಯಕ್ಷರಂಗದಲ್ಲಿ ಸಾಧಿಸಿದಂಥ ಸಾಧನೆಯು ತುಂಬ ಅಪಾರ. ಯಾವುದೇ ಒಂದು ನಾವು ಪಾತ್ರಗಳಲ್ಲಿ ನಾವು ಶೇಣಿಯವರನ್ನು ಕಂಡರೆ ನಮಗೆ ಆ ಪಾತ್ರವನ್ನೇ ನೋಡಿದಂಥ ಒಂದು ಅನುಭೂತಿ ಉಂಟಾಗುವುದು. ಯಾಕೆಂದರೆ ಶೇಣಿಯವರು ಅದರಲ್ಲಿ ತರುವಂತಹ ವೈಚಾರಿಕತೆ, ಬಹುಶಃ ಒಂದು ರಾವಣನ ಪಾತ್ರ ಮಾಡಿದರೆ ಅವರು ಅದರಲ್ಲಿ ತರುವಂತಹ ಒಂದು ವೈಚಾರಿಕತೆಯನ್ನು ನೋಡುವಾಗ ಬಹುಶಃ ತ್ರೇತಾಯುಗದಲ್ಲಿ ರಾವಣನೇ ಅಷ್ಟು ಆಲೋಚಿಸಿದನಿಲ್ಲವೋ ಅರ್ಥವಾಗುವುದಿಲ್ಲ ನಮಗೆ. ಅಂದರೆ ಅಷ್ಟನ್ನು ಅವರ ವೈಚಾರಿಕತೆ ತುಂಬುತ್ತಿದ್ದರು. ಮತ್ತು ಇಂದಿನ ಕಾಲದಲ್ಲಿ ಶೇಣಿಯವರಿರುವಾಗ ಹೇಳುವಂಥ ಒಂದು ಮಾತಿತ್ತು. ಯಾಕೆಂದರೆ ವ್ಯಾಸರು ಬರೆದದ್ದು ಒಂದು ಮಹಾಭಾರತ, ಆದರೆ ವಾಲ್ಮೀಕಿಯವರು ಒಂದು ರಾಮಾಯಣ ಬರೆದದ್ದು. ಆದರೆ ಶೇಣಿಯವರಾಗಿಲ್ಲ, ಶೇಣಿಯವರು ದಿವಸಕ್ಕೊಂದೊಂದು ರಾಮಾಯಣ, ದಿವಸಕ್ಕೊಂದೊಂದು ಮಹಾಭಾರತವನ್ನು ರಂಗಸ್ಥಳದಲ್ಲಿ ಸೃಷ್ಟಿಸ್ತಿದ್ದರು. ಅಂದರೆ ಅವರ ಪಾತ್ರದ ಒಂದು ಸ್ವರೂಪವನ್ನೇ ಅವರು ಬದಲಾಯಿಸಿ, ಅಂದರೆ ಹೊಸ ಹೊಸ ವೈಚಾರಿಕತೆಯನ್ನು ಅದರಲ್ಲಿ ತಂದು ಅವರು ಅದನ್ನು ಪರಿಣಾಮಕಾರಿಯಾಗಿ ಬಿಂಬಿಸ್ತಿದ್ದರು. ಶೇಣಿಯವರು ಕಲಿತದ್ದು ಕಾಸರಗೋಡಿನಲ್ಲೇ, ಅಂದರೆ ನಮ್ಮ ನೆರೆಯ ರಾಜ್ಯವಾದಂಥ ಕೇರಳದಲ್ಲಿ ಕಲಿತವರಾದರೂ ಸಹ ಅವರು ಕನ್ನಡದ ಬಗ್ಗೆ ಅಪಾರ ಜ್ಞಾನವಿದ್ದು ಕನ್ನಡದಲ್ಲೇ ಯಕ್ಷಗಾನವನ್ನು ಪ್ರಸ್ತುತಪಡಿಸುವಂಥ ಅದರಲ್ಲೂ ಶ್ರೇಷ್ಠ ಮಟ್ಟವಾದಂಥ ನಿರ್ವಹಣೆ ಕೊಟ್ಟವರು. ಇವರು ಸಂಸ್ಕೃತ ಮಹಾಜನ ಕಾಲೇಜ್ ಶಿಕ್ಷಣವನ್ನು ಪಡೆದವರು.
ಮಾತ್ರವಲ್ಲ, ಇವರು ಬಾಲ್ಯದಿಂದಲೇ ನಾಟಕಗಳಲ್ಲಿ ಮೊದಲು ಅಭಿನಯಿಸಿ ಅದರಲ್ಲಿ ಪರಿಣತಿಯನ್ನು ಗಳಿಸಿಕೊಂಡವರು. ಹಾಗೆಯೇ ಹರಿದಾಸರಾಗಿ ಒಂದು ಸುಪ್ರಸಿದ್ಧಿಗೆ ಬಂದವರು. ಹರಿದಾಸರಾಗಿ ನಂತರ ಅದರಲ್ಲಿ ಪ್ರಸಿದ್ಧಿಯನ್ನು ಗಳಿಸಿ ನಂತರ ಆಕಸ್ಮಿಕವಾಗಿ ಅವರು ಯಕ್ಷಗಾನ ರಂಗದತ್ತ ಬಂದದ್ದು ಮುಂದಕ್ಕೆ ಒಂದು ಯಕ್ಷಗಾನಕ್ಕೆ ಒಂದು ದೊಡ್ಡ ಒಂದು ಕೊಡುಗೆ ಆಯಿತು. ಯಾಕೆಂದರೆ ಇಂದು ಯಕ್ಷಗಾನದಲ್ಲಿ ಯಾವುದೇ ಅರ್ಥಗಾರಿಕೆ ಒಂದು ಪ್ರಭಾವಶಾಲಿಯಾಗಿ ಬೀರಿದೆ ಅಥವಾ ಒಂದು ಅತ್ಯುತ್ತಮವಾಗಿ ಮೂಡಿದೆ ಅಂತ ಆದರೆ ಅದರಲ್ಲಿ ಶೇಣಿಯವರ ಕೊಡುಗೆಯನ್ನೇ ನಾವು ಸ್ಮರಿಸಬೇಕು. ಒಂದು ಕಾಲದಲ್ಲಿ ಗೋವಿಂದ ಭಟ್ರಂಥ ಒಂದು ಈಗಿನ ಹಿರಿಯ ವಿದ್ವಾಂಸ ಹಾಗೂ ಹಿರಿಯ ಸುಪ್ರಸಿದ್ಧ ಕಲಾವಿದರು ಹೇಳಿದ್ದುಂಟು, ಇಂದಿನ ಕಾಲದ ಕಲಾವಿದರು ಯಾರು ಏನನ್ನೇ ಮಾತನಾಡಲಿ ಅದು ಒಂದಲ್ಲ ಒಂದು ಕಾಲದಲ್ಲಿ ಶೇಣಿಯವರು ಹೇಳಿದಂಥ ಮಾತೇ ಆಗಿರ್ತದೆ. ಅಂದರೆ ಶೇಣಿಯವರು ಒಂದು ಪಾತ್ರವನ್ನು ಎಷ್ಟು ನಾವು ಒಂದು ವೈಚಾರಿಕತೆ ಬಿಂಬಿಸ್ಬೋದೋ, ಎಷ್ಟು ಸಾಧ್ಯತೆಗಳನ್ನು ತೆರೆದಿಡ್ಬೋದೋ ಅದೆಲ್ಲವನ್ನು ಶೇಣಿಯವರು ಈ ಮೊದಲೇ ತೆರೆದಿಟ್ಟದ್ದು. ಆದ್ದರಿಂದ ಈಗಿನ ಕಲಾವಿದರು ಯಾವುದೇ ಒಂದು ಹೊಸ ಒಂದು ಕಾನ್ಸೆಪ್ಟ್ ಅಥವಾ ಹೊಸ ಸೃಷ್ಟಿಯನ್ನು ಮಾಡಿದರೂ ಸಹ ಅದು ಒಂದು ಕಾಲದಲ್ಲಿ ಶೇಣಿಯವರೇ ಅದನ್ನು ಹೇಳಿದ್ದೆ ಅಂತಲೇ ನಾವು ಅದನ್ನು ಪರಿಗಣಿಸಬೇಕಾಗ್ತದೆ. ಶೇಣಿಯವರು ಇರುವಂತಹ ವಿದ್ವತ್ತು ಅದರ ಬಗ್ಗೆ ಈಗಾಗಲೇ ತುಂಬ ಜನ ಅದನ್ನು ಮೆಚ್ಚಿದವರಿದ್ದಾರೆ. ಯಾಕೆಂದರೆ ಶೇಣಿಯವರ ಒಂದು ಪಾಂಡಿತ್ಯವಾಗಲಿ, ಅವರು ಇರುವಂಥ ಮಹಾಭಾರತ ರಾಮಾಯಣಗಳ ಮೇಲಿನ ಒಂದು ಜ್ಞಾನವಾಗಲಿ ಹಾಗೂ ಯಾವುದೇ ಒಂದು ಉಪನಿಷತ್ತಾಗಲಿ ವೇದಗಳಾಗಲಿ ಕಾವ್ಯ ಮೀಮಾಂಸೆಗಳು ಹೀಗೆ ಎಲ್ಲವನ್ನು ಅವರು ಕರತಲ ಮೂಲಕ ಮಾಡಿಕೊಳ್ತಿದ್ದರು. ಹಾಗಾಗಿ ಅವರ ಪಾತ್ರವು ಅಷ್ಟು ಒಂದು ಪ್ರಸಿದ್ಧಿಗೆ ಬರಲು ಕಾರಣವಾಯಿತು. ಮತ್ತು ಶೇಣಿಯವರದೊಂದು ಅವರದೊಂದು ಪ್ರವೃತ್ತಿ. ಯಾಕೆಂದರೆ ಅವರು ಯಾವುದೇ ಪಾತ್ರವನ್ನು ಮಾಡಬೇಕಂತಾದರೆ ಆ ಪಾತ್ರದ ಒಳ ಹೊರಗನ್ನು ಸರಿಯಾಗಿ ಅರ್ಥೈಸಿ ಅದರ ಮೂಲ ಗ್ರಂಥಗಳನ್ನು ಓದಿಯೇ ಅದನ್ನು ಅವರು ರಂಗದಲ್ಲಿ ಪ್ರಸ್ತುತಪಡಿಸ್ತಿದ್ರು. ಅಂದರೆ ತಾವು ಕೊಟ್ಟಂಥ ಚಿತ್ರಣ ಯಾರದಾದರೂ ಮುಂದಕ್ಕೆ ಆಕ್ಷೇಪಕ್ಕೆ ಒಳಗಬಡಬಾರ್ದು ಎಂಬುದು ಶೇಣಿಯವರದಂಥ ಒಂದು ನಿಲುವು. ಇದನ್ನು ಅವರು ತುಂಬ ಕಡೆಗಳಲ್ಲಿ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಹೊಸ ಹೊಸ ಪ್ರಸಂಗಗಳು ಬಂದಾಗ ಅದಕ್ಕೆ ಮೂಲ ಚಿತ್ರಣ ಕೊಟ್ಟವರು ಶೇಣಿಯವರೇ. ಅಂದರೆ ಅವರು ಮೂಲ ಚಿತ್ರಣ ಕೊಡುವಾಗ ಅಷ್ಟು ಗ್ರಂಥಗಳನ್ನು ಅಭ್ಯಾಸ ಮಾಡಿ ಆ ಮೂಲಕ ಅದರಲ್ಲಿ ಅವರದಾದಂಥ ಸ್ವಂತ ಜ್ಞಾನವನ್ನು ಅದರಲ್ಲಿ ಸೇರ್ಪಡಿಸಿ ಒಂದು ಯಕ್ಷರಂಗಕ್ಕೆ ಒಂದು ಅಮೂಲ್ಯವಾದಂಥ ಒಂದು ಪಾತ್ರಗಳ ಒಂದು ಸೃಷ್ಟಿಯನ್ನು ಮಾಡಿ ಯಕ್ಷರಂಗಕ್ಕೆ ಕೊಡುಗೆಯನ್ನು ಕೊಟ್ಟವರು. ಆಗ ಆ ಕಾಲದಲ್ಲಿರುವಂಥ ಕುಬಣೂರು ಬಾಲಕೃಷ್ಣರಾವ್, ಹಾಗೆ ಕವಿಭೂಷಣ ವೆಂಕಪ್ಪ ಶೆಟ್ಟಿ, ಪುಟ್ಟಣ್ಣಗೌಡ, ಕಿರಿಕಾಡು ವಿಷ್ಣು ಭಟ್ಟರು ಹಾಗೂ ನಾರಾಯಣ ಕಿಲ್ಲೆ ಮಲ್ಪೆ ಶಂಕರನಾರಾಯಣ ಸಾಮಗ ಮುಂತಾದ ಘಟಾನುಘಟಿಗಳೊಂದಿಗೆ ಅವರು ಸೇರಿ ಅರ್ಥಗಾರಿಕೆಯನ್ನು ಕಲಿತು ಆ ಮೂಲಕ ತಾಳಮದ್ದಳೆ ಹಾಗೂ ಯಕ್ಷಗಾನ ಕ್ಷೇತ್ರವನ್ನು ಪ್ರವೇಶಿಸಿದರು. ಅದೇ ಒಂದು ಎಷ್ಟು ದೂರಕ್ಕೆ ಬಿದ್ದೋ ನನಗೆ ಅಳತೆ ಸಿಕ್ಕೋದಿಲ್ಲ. ಅದು ಅಷ್ಟೇ ಜಿಗದಲ್ಲಿಯೇ ಚಿಗಿತಿದ್ದಾನೊಬ್ಬ ಕವಿ. ಬಹುಶಃ ಈ ಪ್ರದೇಶದ ಅಳತೆ ಗೊತ್ತಿದ್ದ ನೀನು ಮನಸ್ಸಿನಲ್ಲಿ ಊಹಿಸಬಹುದು. ಎಷ್ಟು ದೂರ ಬಿದ್ದಿದೆ? ಅಳತೆ 7 ಯೋಜನೆದಷ್ಟು ದೂರ ಬಿದ್ದಿದೆ. ಸರಿ, ನಿನ್ ಜಿಗಿದಕ್ಕೆ ಮಾತ್ರ ಕಟ್ಟಿಗೆನ ಅಟ್ಟೆ ಹೋಗಿ ಎಲ್ಲಿಗೆ ಬಿದ್ದಲ್ಲ. ಅವು ಈಗ ನೋಡಿ ನಿನ್ನ ಅಣ್ಣನ ದೈಹಿಕ ಶಕ್ತಿ. ಶೇಣಿಯವರು ಕಿರಿಕಾಡು ವಿಷ್ಣು ಭಟ್ ಎಂಬವರಲ್ಲಿ ಶಿಷ್ಯತ್ವವನ್ನು ಸ್ವೀಕರಿಸಿದರು. ಅವರಲ್ಲಿ ಅರ್ಥಗಾರಿಕೆಯ ಕೆಲವು ಪಟ್ಟುಗಳನ್ನು ಕಿರಿಕಾಡು ವಿಷ್ಣು ಮಾಸ್ತರ್ ಇವರಲ್ಲಿ ಕಲಿತುಕೊಂಡರು. ಆದರೆ ಶೇಣಿಯವರ ಮೇಲೆ ಅತ್ಯಂತ ಪ್ರಭಾವ ಬೀರಿದವರು ಆ ಕಾಲದ ಸುಪ್ರಸಿದ್ಧ ಅರ್ಥಧಾರಿಗಳಾದಂಥ ಕವಿಭೂಷಣ ವೆಂಕಪ್ಪ ಶೆಟ್ಟಿಯವರು. ಕವಿಭೂಷಣ ವೆಂಕಪ್ಪ ಶೆಟ್ಟಿಯವರು ಆ ಕಾಲದಲ್ಲಿ ಅತ್ಯಂತ ಒಬ್ಬ ಪ್ರಖರ ಅರ್ಥವಾದಿ ಎಂಬಂಥ ಒಂದು ಪ್ರಸಿದ್ಧಿಗೆ ಪಾತ್ರರಾದವರು. ಆ ಕಾಲದಲ್ಲಿ ವೆಂಕಪ್ಪ ಶೆಟ್ಟರ ಎದುರು ಅರ್ಥ ಹೇಳಲು ಸಾಮಾನ್ಯರು ಎದುರುತ್ತಿದ್ದ ಕಾಲವಂತೆ ಅದು. ಯಾಕೆಂದರೆ ಅವರದ್ದು ತರ್ಕ ಹಾಗೂ ಖಂಡನೆಗಳು ಅಷ್ಟು ತೀಕ್ಷ್ಣ, ಅಷ್ಟು ಪ್ರಬಲ. ಆದ್ದರಿಂದ ಅವರ ಎದುರು ಅರ್ಥ ಹೇಳುವಂಥ ಸಮರ್ಥ ಕಲಾವಿದರು ಯಾರು ಅಂತೇಳಿ ಎಲ್ಲರೂ ಅನ್ವೇಷಣೆಯಲ್ಲಿರುವಾಗ ವೆಂಕಪ್ಪ ಶೆಟ್ಟರ ಕಣ್ಣಿಗೆ ಬಿದ್ದದೇ ಶೇಣಿಯವರು. ಹಾಗೆ ಒಮ್ಮೆ ಶೇಣಿಯವರು ವೆಂಕಪ್ಪ ಶೆಟ್ಟರ ಎದುರಿಂದ ಅರ್ಥ ಹೇಳುವಾಗ ಶೇಣಿಯವರ ಅರ್ಥಗಾರಿಕೆಯನ್ನು ಮೆಚ್ಚಿದಂಥ ವೆಂಕಪ್ಪ ಶೆಟ್ಟರು ನಂತರ ಶೇಣಿಯವರು ಪ್ರತಿಕೂಟಕ್ಕೆ ಬರಲಿ ಅಂತೇಳಿ ಆಶಿಸಿ ಶೇಣಿಯವರನ್ನು ತಮ್ಮೊಂದಿಗೆ ಅರ್ಥಗಾರಿಕೆಗೆ ಅವರು ಬಯಸುತ್ತಿದ್ದರು. ಹಾಗೆ ಒಂದು ಲೆಕ್ಕದಲ್ಲಿ ವೆಂಕಪ್ಪ ಶೆಟ್ಟರ ಅರ್ಥಗಾರಿಕೆ ಛಾಯೆ ನಾವು ಶೇಣಿಯವರಿಗೆ ಗುರುತಿಸ್ಬೋದು. ಆ ಕಾಲದಲ್ಲಿ ವೆಂಕಪ್ಪ ಶೆಟ್ಟರು ಅಂತೇಳಿದರೆ ಒಂದು ಅರ್ಥಗಾರಿಕೆಯಲ್ಲಿ ಯಾವ ಒಂದು ಪ್ರಸಿದ್ಧಿಯಲ್ಲಿತ್ತೋ ಅದೇ ಸ್ಥಾನ ನಂತರ ಶೇಣಿಯವರ ಕಾಲಕ್ಕೆ ಶೇಣಿಯವರಿಗೆ ಬಂತು. ನಂತರ ಶೇಣಿಯವರ ಎದುರು ಸಹ ಕೆಲವು ಕಲಾವಿದರು ಕೂತ್ಕೊಳ್ಳಿಗೆ ಕೊನೆಯವರಿಗೆ ಎದುರ್ತಿದ್ರು. ಯಾಕೆಂದರೆ
ಶೇಣಿಯವರು ಎದುರು ಕಲಾವಿದರು ತಪ್ಪಿ ಮಾತನಾಡಿದರೆ ಕೂಡಲೇ ಅದನ್ನು ಖಂಡಿಸುವಂಥ ಸ್ವಭಾವ ಅವರದು. ಹಾಗೆಯೇ ಹೀಗೆ ಎಲ್ಲ ಕಲಾವಿದರ ಒಂದು ಸೇರ್ಪಡೆ, ಎಲ್ಲ ಕಲಾವಿದರ ಒಂದು ಸಂಸರ್ಗದಿಂದಾಗಿ ಶೇಣಿಯವರು ಒಂದು ವಿಜೃಂಭಿಸಲಾರಂಭಿಸಿದರು. ಅದೇ ಕಾಲದಲ್ಲಿ ಒಂದು ಯಕ್ಷಗಾನ ಒಂದು ಮೇಳಕ್ಕೆ ಶೇಣಿಯವರು ಸೇರಿದರು. ಪ್ರಾರಂಭದಲ್ಲಿ ಕೂಡ್ಲು ಮೇಳ ಮೊದಲಾದ ಮೇಳಗಳನ್ನು ಸೇರಿದರು. ಆದರೂ ಕೊನೆಯಲ್ಲಿ ಅಂದರೆ ಸಾಧಾರಣ 1970ನೇ ಇಸವಿಯಲ್ಲಿ ಶೇಣಿಯವರಿಗೊಂದು ದೊಡ್ಡ ತಿರುವು ಕೊಟ್ಟದ್ದು ಕಸ್ತೂರಿ ಪೈಗಳು ಅಂದರೆ ಕಸ್ತೂರಿ ಪೈ ಸೋದರರು, ಕಸ್ತೂರಿ ವಾಸುದೇವ ಪೈ ಹಾಗೂ ಕಸ್ತೂರಿ ವರದರಾಯ ಪೈ ಎಂಬಂಥ ಸೋದರರು ಸುರತ್ಕಲ್ ಮೇಳವನ್ನು ಪ್ರಾರಂಭಿಸಿದರು. ಸುರತ್ಕಲ್ ಮೇಳವನ್ನು ಪ್ರಾರಂಭಿಸುವಾಗ ಪೈ ಸೋದರರ ಮಿತ್ರತ್ವ ಹೊಂದಿದಂಥ ಶೇಣಿಯವರಿಗೆ ಕರೆ ಬಂತು. ಹಾಗೆ ಶೇಣಿಯವರು ಸುರತ್ಕಲ್ ಮೇಳವನ್ನು ಸೇರಿದರು. ಸುರತ್ಕಲ್ ಮೇಳದಲ್ಲಿ ಶೇಣಿಯವರು ವಿಜೃಂಭಿಸಿದರು. ಅಲ್ಲಿರುವಂಥ ಒಂದೊಂದು ಹೊಸ ಪ್ರಸಂಗಗಳಿಗೆ ಶೇಣಿಯವರಿಂದ ಹೊಸ ರೂಪವೇ ಕೊಡಲ್ಪಟ್ಟಿತು. ಅದರಲ್ಲಿ ನಾವು ಪ್ರಧಾನವಾಗಿ ಹೇಳಬಹುದಾದಂದರೆ ಒಂದು ಬಪ್ಪ ಬ್ಯಾರಿಯ ಪಾತ್ರ. ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಎಂಬಂಥ ಪ್ರಸಂಗವನ್ನು ರಚಿಸಿದವರು ದಿವಂಗತ ಅಗರಿ ಶ್ರೀನಿವಾಸ ಭಾಗವತರು. ಅದರಲ್ಲಿ ಬಪ್ಪನಾಡು ಕ್ಷೇತ್ರ ಹೇಗೆ ರಚಿಸಲ್ಪಟ್ಟಿದ್ದು ಎಂಬಂಥ ಹಿನ್ನೆಲೆಯೊಂದಿಗೆ ಆ ಒಂದು ಪ್ರಸಂಗವನ್ನು ರಚಿಸಿದ್ದಾರೆ. ಅದರಲ್ಲಿ ಪ್ರಾರಂಭದಲ್ಲಿ ಬರೆಯುವಂಥ ದಾರಿಕಾಸುರ ಎಂಬ ರಾಕ್ಷಸನನ್ನು ಸಪ್ತದುರ್ಗೆಯರು ಕೊಂದು ನಂತರ ಅದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆಗೆ ಅಲ್ಲಿ ಒಂದು ದೇವಿ ಬಪ್ಪನಾಡಿ ನೆಲೆಸ್ತಾಳೆ. ಆ ಬಪ್ಪ ಬ್ಯಾರಿ ಎಂಬ ಒಬ್ಬ ದೈವಿಕ ಭಕ್ತನಿಗೆ ಅವಳು ಒಲಿತಾಳೆ ಎಂಬಂಥ ಕಥೆ ಇರುವುದು. ಅಗರಿ ಶ್ರೀನಿವಾಸ ಭಾಗವತರು ದಾರಿಕಾಸುರನ ಪಾತ್ರವನ್ನು ಕೊಡುವಾಗ ಅದನ್ನು ಶೇಣಿಯವರಿಗೆ ಕೊಟ್ಟರು. ಅದರಲ್ಲಿ ಬರುವಂಥ ಇನ್ನೊಂದು ಪೋಷಕ ಪಾತ್ರ, ಪ್ರಧಾನ ಪಾತ್ರ ಅದು ಬಪ್ಪ ಬ್ಯಾರಿ ಪಾತ್ರವನ್ನು ಅದೇ ಮೇಳದಲ್ಲಿದ್ದಂಥ ಹಾಸ್ಯಗಾರ ವಿಟ್ಲ ಗೋಪಾಲಕೃಷ್ಣ ಜೋಶಿಯವರಿಗೆ ಕೊಟ್ಟರು. ಅಂದರೆ ಆ ಕಾಲದಲ್ಲಿ ಪರಿಸ್ಥಿತಿ ಇದ್ದಂಥ ಸನ್ನಿವೇಶವಾಗಿದೆ. ಯಾಕೆಂದರೆ ಒಬ್ಬ ಬ್ಯಾರಿ, ಒಬ್ಬ ಕ್ರಿಶ್ಚಿಯನ್ ಇಂಥ ಎಲ್ಲ ಪಾತ್ರ ಬಂದರೆ ಹಾಸ್ಯಗಾರರು ಮಾಡುವಂಥ ರೂಢಿ ಇತ್ತು. ಹಾಗೆ ಬಹುಶಃ ಅಗರಿ ಶ್ರೀನಿವಾಸ ಭಾಗವತರು ಇದು ಬಪ್ಪ ಬ್ಯಾರಿ ಅಂತೇಳಿದರೆ ಒಂದು ಮುಸ್ಲಿಂ ಪಾತ್ರ ಅಂತೇಳಿ ಎಣಿಸಿ ಅದಕ್ಕೆ ಅಷ್ಟು ಮಹತ್ವವನ್ನು ಪರಿಗಣಿಸಲಿಲ್ಲವೋ ಅಂತೂ ವಿಟ್ಲ ಜೋಶಿಯವರಿಗೆ ಕೊಟ್ಟುಬಿಟ್ರು. ಆದರೆ ವಿಟ್ಲ ಜೋಶಿಯವರಿಗೆ ಮಾತ್ರ ಅಳುಕುಂಟಾಯಿತು. ಯಾಕೆಂದರೆ ಬಪ್ಪ ಬ್ಯಾರಿ ಅಂತ ಪಾತ್ರವನ್ನು ಪ್ರಥಮವಾಗಿ ಒಂದು ಚಿತ್ರಣ ಕೊಡೋದು ಹೇಳಿದರೆ ಅದು ಅಷ್ಟು ಸುಲಭದ ಕೆಲಸವಲ್ಲ. ಅದಕ್ಕಾಗಿ ಅವರು ಶೇಣಿಯವರ ಹತ್ರ ಹೋದರು. ಹೋಗಿ ಇವತ್ತಿನ ಒಂದು ಮಟ್ಟಿಗೆ ನೀವು ಬಪ್ಪ ಬ್ಯಾರಿಯ ಪಾತ್ರವನ್ನು ನೀವು ಮಾಡಿ, ನಾಳೆಯಿಂದ ನಾನೇ ಮಾಡ್ತೇನೆ ಅಂಥೇಳಿ ಶೇಣಿಯವರನ್ನು ಒಪ್ಪಿಸಿ ಅವರೊಂದು ಅದರಲ್ಲಿ ಉಸ್ಮಾನ್ ಎಂಬಂಥ ಒಂದು ಕಥೆ ಪ್ರಸಂಗದಲ್ಲಿ ಇಲ್ಲದಂಥ ಪಾತ್ರ ಬಪ್ಪ ಬ್ಯಾರಿಯ ಮಗ ಎಂಬ ಒಂದು ಪಾತ್ರವನ್ನು ವಿಟ್ಲ ಜೋಶಿಯವರೇ ಒಂದು ಚಿತ್ರಿಸಿ ಶೇಣಿಯವರೊಟ್ಟಿಗೆ ಬರುವುದು ಅಂತೇಳಿ ಹೀಗೆ ನಿರ್ಧರಿಸಲಾಯಿತು. ಈ ವಿಷಯ ಅಗರಿ ಶ್ರೀನಿವಾಸ ಭಾಗವತರಿಗೂ ಗೊತ್ತಿರಲಿಲ್ಲ. ಆದರೆ ಈಚೆಯಿಂದ ಬಪ್ಪ ಬ್ಯಾರಿಯ ಪ್ರವೇಶವಾಗುವಾಗ ಇಲ್ಲಿ ಇತ್ತ ಬಪ್ಪನೆಂಬ ವ್ಯಾಪಾರಿ ಎಂಬಂಥ ಒಂದು ಪದ್ಯ, ಆ ಪದ್ಯಕ್ಕೆ ತೆರೆಯನ್ನು ಎಳೆಯುವಂಥದ್ದು. ಹಾಗೆ ತೆರೆ ಎಳೆಯುವಂಥ ಸಂದರ್ಭದಲ್ಲಿ ಈ ಎರಡು ಪಾತ್ರ ನೋಡಿ ಅಗರಿ ಶ್ರೀನಿವಾಸ ಭಾಗವತರಿಗೆ ಆಶ್ಚರ್ಯ ಆಯಿತು. ಯಾಕೆಂದರೆ ಅವರು ಕೊಟ್ಟದ್ದು ಕೇವಲ ಬಪ್ಪ ಬ್ಯಾರಿಯ ಒಂದು ಪಾತ್ರ, ಇದು ಎರಡು ಪಾತ್ರ ಏನು, ಮತ್ತು ಕೊನೆಗೆ ಅವರು ವಿಷಯ ತಿಳಿಯಿತು. ಹಾಗೆ ಶೇಣಿಯವರು ಬಪ್ಪ ಬ್ಯಾರಿಯ ಪಾತ್ರವನ್ನು ನಿರ್ವಹಿಸಿದರು ಆ ದಿವಸದ ಮಟ್ಟಿಗೆ. ಆದರೆ ಆ ದಿವಸದ ಮಟ್ಟಿಗೆ ಅವರ ನಿರ್ವಹಿಸಿದ ಬಪ್ಪ ಬ್ಯಾರಿಯ ಪಾತ್ರ ಎಷ್ಟು ಅವರಿಗೆ ಪ್ರಸಿದ್ಧಿ ಗಳಿಸಿಕೊಂಡು ಅಂತೇಳಿದರೆ ನಂತರ ಅಗರಿ ಶ್ರೀನಿವಾಸ ಭಾಗವತರೇ ಮೆಚ್ಚಿ ಇನ್ನು ಮುಂದೆ ಬಪ್ಪ ಬ್ಯಾರಿ ಮಾಡುವುದಾದರೆ ಶೇಣಿಯವರು ಎಂಬಂಥ ಒಂದು ನಿಲುವಿಗೆ ಬಂದು ಅಂದಿನಿಂದ ಕೊನೆಯವರೆಗೆ ಬಪ್ಪ ಬ್ಯಾರಿ ಅಂತೇಳಿದರೆ ಶೇಣಿಯವರೇ ಎಂಬಂಥ ಒಂದು ಪ್ರಸಿದ್ಧಿ ಅವರಿಗೆ ಒಲಿಯಿತು. ಅಂದರೆ ಇದು ನಾನು ಯಾಕೆ ಹೇಳ್ತಾ ಇದ್ದೆ ಅಂತೇಳಿದರೆ, ಯಾವುದೇ ಒಂದು ಹೊಸ ಪಾತ್ರಗಳು ಸೃಷ್ಟಿಯಾದಾಗ ಹೊಸ ಪಾತ್ರಕ್ಕೆ ಚಿತ್ರಣ ಕೊಡಬೇಕಾದ್ರೆ ಶೇಣಿಯವರು ಯಾವ ರೀತಿ ನಿರ್ವಹಿಸಿದ್ದರು ಎಂಬುದು ಅರ್ಥವಾಗುವ ಎಂಬ ಕಾರಣಕ್ಕಾಗಿ. ಸುರುತ್ತಾರೆ ಅಕೇರಿ ಒಕ್ಕೊಂದು ಬಂಡ್ರಿ ಬೊಕ್ಕ ಲಂಗರ ಬಂಡು ಬೊಕ್ಕ ರಡ್ಡನೆ ಶುರು ಮಾಡ್ಬೋದು. നല്ല ഭാഷ, നല്ല മുഞ്ചുള്ള ഭാഷ. എങ്ങനെ വേണം ഒരിക്കൊക്കെ ഇട്ടിട്ട് പറയണം. നാളെ ನಾನು 20 ಬದಲು ಸಾಧ್ಯ ಐದ ಮಂಗ 10 ಮಾಡ್ತಾರ ಒಂದು 10 ನಾವು ನಾನು 25 ಹತ್ತಿದ್ದೇನೆ പറയಣ. ನಾಳೆ ಸೊಬೈಕಿ ಈನ ಸೇನಪರಕು ಜ್ಞಾನಿ ಒಪ್ಪು. ಹಾಗೆಯೇ ಶೇಣಿಯವರ ಸಮಕಾಲೀನರಾದಂಥ ಕಾಂತ್ರೆಗಳು ಹಾಗೂ ಮಾರೂರು ಮಂಜುನಾಥ್ ಭಂಡಾರಿ, ತೆಕ್ಕಟ ಆನಂದ್ ಮಾಸ್ಟರ್, ರಾಮದಾಸ್ ಸಾಮಗರು, ಶಂಕರನಾರಾಯಣ ಸಾಮಗರು, ಹೀಗೆ ಕುಂಬಳಿ ಸುಂದರರಾಯರು, ಹೀಗೆ ಎಲ್ಲ ಕಲಾವಿದರು ಶೇಣಿಯವರೊಟ್ಟಿಗೆ ಅರ್ಥ ಹೇಳಿದವರೇ. ಒಂದಲ್ಲ ಒಂದು ಸನ್ನಿವೇಶಗಳಲ್ಲಿ ಶೇಣಿಯವರೊಟ್ಟಿಗೆ ಅವರು ಸಹ ವಿಜೃಂಭಿಸಿದವರೇ. ಹಾಗೆಯೇ ಇದಕ್ಕೆ ಶೇಣಿಯವರೇ ಒಂದು ಪ್ರಧಾನ ಆಕರ್ಷಣೆಯಾಗಿ ಇದ್ದಂಥ ಕಾಲದಲ್ಲಿ ಇಂಥ ಒಂದು ಕೆಲವು ಉತ್ತಮ ಪ್ರಸಂಗಗಳು ಆ ಕಾಲದಲ್ಲಿ ಮೂಡಿಬಂದಿದೆ.
ಮಾತ್ರವಲ್ಲ, ಶೇಣಿಯವರದ್ದು ನಾವು ಇನ್ನೊಂದು ಗಮನಿಸಬೇಕಾದ ಒಂದು ಶೇಣಿಯವರ ಅರ್ಥಗಾರಿಕೆಯಲ್ಲಿ ಒಂದು ಕಾಲದಲ್ಲಿ ರಾವಣ, ಮಾಗಧ, ವಾಲಿ ಮುಂತಾದ ವೇಷಗಳು ಕೇವಲ ಬಣ್ಣದ ವೇಷಧಾರಿಗಳಿಗೆ ಸೀಮಿತವಾಗಿದ್ದವು. ಯಾಕೆಂದರೆ ಬಣ್ಣದ ವೇಷಧಾರಿಗಳು ಬರುವುದು ರಂಗಸ್ಥಳದಲ್ಲಿ ಏನೋ ಒಂದು 4 ಮಾತು ಮಾತಾಡ್ತಾರೆ. ಯಾಕೆಂದರೆ ರಾಕ್ಷಸ ವಿಕಾರ ಸ್ವರದಲ್ಲಿ ಮಾತನಾಡುವಾಗ ಹೆಚ್ಚು ಕಾಲ ಆ ಸ್ವರವನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ. ಹಾಗೆ ಒಂದು ಪದ್ಯಕ್ಕೆ 4 ಸಾಲಿನ ಅರ್ಥ ಹೇಳಿದ್ದುಂಟು. ಆದರೆ ಶೇಣಿಯವರು ಮಾಗಧ, ವಾಲಿ, ರಾವಣ ಮುಂತಾದ ಪಾತ್ರಗಳನ್ನು ನಿರ್ವಹಿಸಲು ಪ್ರಾರಂಭಿಸಿದ ಮೇಲೆ ಆ ಪಾತ್ರಗಳಿಗೊಂದು ಹೊಸ ಸೃಷ್ಟಿಯೇ ಬಂತು. ಒಂದು ರಾವಣನ ಪಾತ್ರದಲ್ಲಿ ವೈಚಾರಿಕತೆ ಮೂಡಿಬಂತು. ಹಾಗೆ ವಾಲಿಯ ಪಾತ್ರದಲ್ಲಿ ವೈಚಾರಿಕತೆ ಮೂಡಿಬಂತು, ಹೊಸ ಸೃಷ್ಟಿಯಾಯಿತು. ಹೀಗೆ ಒಂದು ಬಣ್ಣದ ವೇಷಗಳಿಂದ ಕೆಲವು ಪಾತ್ರಗಳು ಶೇಣಿಯವರಿಗೆ ಬಂದ ಮೇಲೆ ಆ ಪಾತ್ರಗಳು ಸಹ ವಿಜೃಂಭಿಸಿತು. ಆ ಕಾಲದಲ್ಲಿ ಶೇಣಿಯವರು ಯಾವುದೇ ಪಾತ್ರವನ್ನು ನಿರ್ವಹಿಸಿದರೆ ಆ ಪಾತ್ರವೇ ಮೇಲುಗೈ ಆಗ್ತಿತ್ತು. ಯಾಕೆಂದರೆ ಶೇಣಿಯಲ್ಲಿರುವಂಥ ಜ್ಞಾನ ಆ ರೀತಿಯದ್ದು. ಯಾವುದೇ ಪಾತ್ರವನ್ನು ನಿರ್ವಹಿಸುವಾಗ ಅವರು ತಮ್ಮ ಪಾತ್ರವೇ ಮೇಲ್ಮೈ ಆಗುವಂತೆ ವಿಷಯವನ್ನು ಸಂಗ್ರಹಿಸಿ ಆ ಮೂಲಕ ಅದನ್ನು ಮಂಡಿಸಿದ ಕಾರಣ ಎದುರು ಪಾತ್ರಧಾರಿಗಳಿಗೆ ಅದನ್ನು ಖಂಡಿಸುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಹಾಗೆಯೇ ಇವರದ್ದು ಎಲ್ಲ ಪಾತ್ರಗಳು ಇವರದ್ದು ಮೇಲ್ಮೈಯನ್ನು ಸಾಧಿಸುವಂಥ ಕಾಲದಲ್ಲಿ ಒಮ್ಮೆ ಪೇಜಾವರ ಶ್ರೀಗಳೊಮ್ಮೆ ಹೇಳಿದರು, ಶೇಣಿಯವರು ಈಗ ರಾವಣ ಪಾತ್ರ ಮಾಡಿದರೆ ಅಥವಾ ಕೌರವನ ಪಾತ್ರ ಮಾಡಿದರೆ ಅಲ್ಲಿ ಕೌರವಂದೇ ಸರಿ, ರಾವಣಂದೇ ಸರಿ, ಆವಾಗ ಅಲ್ಲಿ ಕೃಷ್ಣನದು ತಪ್ಪು, ರಾಮನದು ತಪ್ಪು ಅಂತೇಳಿ ಶೇಣಿಯವರು ಬಿಂಬಿಸುವಂಥ ಅಪಾಯ ಇರ್ತದೆ. ಇದನ್ನು ಮನಗಂಡಂಥ ಪೇಜಾವರ ಶ್ರೀಗಳು ಒಮ್ಮೆ ಇದನ್ನು ಶೇಣಿಯವರ ಮೇಲೆ ಮೆಚ್ಚಿ ಹೇಳಿದಂಥ ಮಾತು ಅವರು, ಇನ್ನು ಮುಂದೆ ಶೇಣಿಯವರಿಗೆ ಕಳಪಾತ್ರವನ್ನು ಕೊಡಬೇಡಿ, ಅವರಿಗೆ ದೇವರ ಪಾತ್ರವನ್ನು ಕೊಡಿ, ಆಗ ನಮ್ಮ ದೇವರ ಪಾತ್ರಗಳು ಇನ್ನಷ್ಟು ವೇದಿಕೆಯಲ್ಲಿ ವಿಜೃಂಭಿಸ್ತವೆ. ಹಾಗೆ ಅದರ ನಂತರ ಶೇಣಿಯವರಿಗೆ ಕೃಷ್ಣ, ರಾಮ ಮುಂತಾದ ಒಂದು ಸಾತ್ವಿಕ ಪಾತ್ರಗಳು ಬರಲಾರಂಭಿಸಿತು. ಅಂದರೆ ಇದನ್ನು ನಾನು ಯಾಕೆ ಹೇಳ್ತಾನೆ ಅಂತ ಹೇಳಿದರೆ, ಶೇಣಿಯವರು ಈಗ ವಾಲಿ ಮೋಕ್ಷದಲ್ಲಿ ಬರುವಂಥ ಪ್ರಧಾನ ಪಾತ್ರಗಳು ವಾಲಿ ಹಾಗೂ ಶ್ರೀರಾಮ. ಶೇಣಿಯವರು ವಾಲಿ ಮಾಡಿದರೆ ಅಲ್ಲಿ ಶ್ರೀರಾಮನದೇ ತಪ್ಪು, ನಾವು ಅದನ್ನು ಅಲ್ಲಗಳಿಲಿಕ್ಕಾಗೋದಿಲ್ಲ. ಯಾಕೆಂದರೆ ಶ್ರೀರಾಮಚಂದ್ರನೇ ತಪ್ಪು ಮಾಡಿದ್ನೋ ಎಂಬಂತೆ ನಮಗೆ ಭಾಸವಾಗುವಂತೆ ಅವರದಾದಂಥ ಅಲ್ಲಿ ವೈಚಾರಿಕತೆ ಹಾಗೂ ಪ್ರಬಲವಾದಂಥ ವಾದ ಮಂಡನೆ. ಅದೇ ಅವರು ರಾಮ ಮಾಡಿದರೆ ವಾಲಿದ್ದು ಸಂಪೂರ್ಣ ತಪ್ಪು, ವಾಲಿ ಶಿಕ್ಷಾರ್ಹನೇ ಹೌದು, ಅವರು ಸಾಯಲಿಕ್ಕೆ ಅರ್ಹನೇ ಹೌದು ಎಂಬುದನ್ನು ಅವರು ತಮ್ಮ ಅರ್ಥಗಾರಿಕೆಯಲ್ಲಿ ತೋರಿಸಿಕೊಡ್ತಿದ್ರು. ಅಂದರೆ ಇಲ್ಲಿ ಪಾತ್ರಗಳು ವಿಜೃಂಭಿಸಿದ್ದು ಶೇಣಿಯವರಲ್ಲಿ ಇರುವಂಥ ಒಂದು ಅರ್ಥಗಾರಿಕೆಯಿಂದ. ಯಾವುದೇ ಪಾತ್ರಗಳು ಮೇಲ್ಮೈ ಹೊಂದುವುದು ಕಲಾವಿದನಲ್ಲಿರುವಂಥ ಸಾಮರ್ಥ್ಯ ಎಂಬುದಕ್ಕೆ ಶೇಣಿಯವರೇ ಒಂದು ಉದಾಹರಣೆ. ಹಾಗೆ ಅವರದ್ದೊಂದು ಅರ್ಥಗಾರಿಕೆಯಲ್ಲಿ ಬರುವಂಥದ್ದು ಕೆಲವು ಅವರು ಇವತ್ತು ಹೇಳಿದಂಥ ಅರ್ಥವನ್ನು ನಾಳೆಗೆ ಹೇಳುವುದಿಲ್ಲ ಅಂತೇಳಿ ನಾನು ಈ ಮೊದಲು ಹೇಳಿದ್ದೆ. ಅದೇ ರೀತಿ ಇದಕ್ಕೊಂದು ಉದಾಹರಣೆ ಕೊಡುವುದಂತಾದರೆ ಅವರೊಂದು ರಾವಣನ ಪೀಠಿಗೆ ಮಾಡಿ ಅವರು ಹೇಳುವಂಥ ರಾಮನ ಮೇಲಿನ ದ್ವೇಷವನ್ನು ಹೇಳುವಂಥ ಒಂದು ಕಾರಣ ಕೊಡೋದು. ಒಂದು ದಿವಸ ಅವರು ಕಾರಣ ಕೊಡ್ತಾರೆ. ಯಾಕೆ ಹೇಳಿದರೆ, ನನ್ನ ತಂಗಿಯಾದಂಥ ಶೂರ್ಪನಖಿಯ ಕಿವಿ ಮೂಗಳನ್ನು ಕೊಯ್ದಂತಹ ಶ್ರೀರಾಮಚಂದ್ರನಿಗೆ ಬುದ್ಧಿ ಕಲಿಸಬೇಕಂತಾದರೆ ಇದು ಸ್ತ್ರೀಮೂಲದಿಂದ ಬಂದಂಥ ವ್ಯಾಜ್ಯ, ಇದಕ್ಕೆ ಸ್ತ್ರೀಮೂಲದಿಂದಲೇ ಪರಿಹಾರ ಹುಡುಕಬೇಕು. ಅದಕ್ಕಾಗಿ ಶ್ರೀರಾಮನಲ್ಲಿ ಇರುವಂಥ ಸ್ತ್ರೀ ಅಂದರೆ ಸೀತೆ, ಆದ್ದರಿಂದ ನಾನು ಸೀತೆಯನ್ನು ಅಪಹರಿಸಿದೆ. ಈ ರೀತಿಯಾಗಿ ವಾದ ಮಂಡನೆ ಮಾಡಿದರೆ ಮರುದಿವಸ ಅವ್ರದ್ದು ವಾದ ಮಂಡನೆಯೇ ಬೇರೆ. ಯಾಕೆಂದರೆ ನನ್ನದಾದಂಥ ಪಂಚವಟಿಗೆ ನನ್ನ ಅಪ್ಪಣೆಯಿಲ್ಲದೆ ನೆಲೆಸಿ ಅದನ್ನು ಋಷಿಮುನಿಗಳಿಗೆ ದಾನವನ್ನು ಕೊಟ್ಟನಂತೆ ಆ ಶ್ರೀರಾಮಚಂದ್ರ. ಹಾಗಾದರೆ ನನ್ನದಾದಂಥ ನಾನು ಜೀವಂತ ಇರುವಾಗ ನನ್ನದಾದಂಥ ಸ್ಥಳವನ್ನು ಬೇರೆಯವರಿಗೆ ದಾನ ಕೊಡ್ತಾನಂತಾದರೆ ನನ್ನನ್ನು ಕೆಣಕುವುದು ಶ್ರೀರಾಮನ ಉದ್ದೇಶ. ಹಾಗಾದರೆ ಆತನನ್ನು ಎದುರಿಸುವುದು ಹೇಗೆ? ಅವನನ್ನು ಅಲ್ಲಿ ಹೋಗಿ ಎದುರಿಸುವುದಲ್ಲ, ನಮ್ಮ ಲಂಕೆಗೆ ಅವ ಬರುವ ಹಾಗೆ ಮಾಡಬೇಕು. ಹಾಗೆ ಲಂಕೆ ಬರಬೇಕಾದ್ರೆ ಅವನಿಲ್ಲಿ ಒಂದು ಸೀತೆಯನ್ನು ಕದ್ದು ಇಲ್ಲಿ ತಂದರೆ ಹುಡುಕಿಕೊಂಡಾದರೆ ಬರ್ತಾನಲ್ಲ, ಆಗ ನೋಡ್ತೇನೆ ರಾಮನನ್ನು. ಈ ರೀತಿಯಾಗಿ ಅವರ ವಾದ ಮಂಡನೆ. ಮತ್ತೊಂದು ದಿವಸ ಬೇರೆ ರೀತಿಯಾದಂಥ ವಾದ ಮಂಡನೆ. ಹೀಗೆ ಒಂದೊಂದು ದಿವಸ ಒಂದೊಂದು ರೀತಿಯಲ್ಲಿ ಅವರು ಒಂದು ಪಾತ್ರವನ್ನು ಚಿತ್ರಿಸ್ತಿದ್ದರು. ಹಾಗೆ ಒಂದು ವಿಭೀಷಣ ನೀತಿಯಲ್ಲಿ ವಿಭೀಷಣನ ಯಾಕೆ ಹೊರಗೆ ಹಾಕುವುದು ಅಂದರೆ ರಾಜ್ಯವನ್ನು ಬಹಿಷ್ಕರಿಸ್ತಾನೆ ರಾವಣ ವಿಭೀಷಣ ನೀತಿ ಹೇಳುವಾಗ. ಅದಕ್ಕೂ ಅವರು ಕೊಡುವಂಥ ಒಂದು ಕಾರಣ ಒಂದೊಂದು ದಿವಸ ಅವರು ಹೇಳುವುದು ಏನಂತೇಳಿದರೆ, ಇಂದು ಯುದ್ಧ ಅಂತೇಳಿದರೆ ಒಂದು ತುರ್ತು ಪರಿಸ್ಥಿತಿ ಇದ್ದಾಗೆ. ಅಂದರೆ ನಮ್ಮ ಇಡೀ ಲಂಕೆಗೆ ಅಪಾಯ ಒದಗಿದಂಥ ಈ ಪರಿಸ್ಥಿತಿಯಲ್ಲಿ ಇಲ್ಲಿ ಇದನ್ನು ಕ್ರಾಂತಿ ಮಾಡಲು ಹೊರಟಿದ್ದಾನೆ. ಯಾಕೆಂದರೆ ರಾಜನಿಗೆ ವಿರೋಧವನ್ನು ಕಟ್ಟಿಕೊಂಡು ಇವರು ಪ್ರಚಾರ ಮಾಡ್ತಾನೆ. ಹಾಗಾದರೆ ಎಂಥ ಪ್ರಚಾರ ಮಾಡಿದವನು ರಾವಣ ಬಿಡುವುದಿಲ್ಲ ಎಂಬುದು ಪ್ರಜೆಗಳಿಗೆ ಗೊತ್ತಾಗಬೇಕು. ತನ್ನ ಸ್ವಂತ ತಮ್ಮನೇ ಆದರೂ ಪ್ರಭುತ್ವಕ್ಕೆ ವಿರುದ್ಧವಾಗಿ ನಡೆದರೆ ಅಂಥವನು ರಾವಣ
ಬಿಡಲಿಲ್ಲ. ಆಗಿರುವಾಗ ನಮ್ಮದಾದಂಥ ಪಾಡೇನು ಎಂದೇಳಿ ಪ್ರಜೆಗಳು ತಿಳ್ಕೊಳ್ಬೇಕು. ಅದಕ್ಕಾಗಿ ವಿಭೀಷಣನನ್ನು ನಾನು ರಾಜ್ಯದಿಂದ ಹೊರಗಟ್ಟಿನಂತೆ ಒಂದು ದಿವಸ ಹೇಳಿದರೆ, ಮರುದಿವಸ ಅದಕ್ಕೆ ವ್ಯಾಖ್ಯಾನವೇ ಬೇರೆ. ಈ ರಾಮರಾವಣನ ಯುದ್ಧ, ಇದರಲ್ಲಿ ಒಂದೇ ನಾನು ಸಾಯುವುದು ಅಥವಾ ರಾಮ ಸಾಯುವುದು, ಎರಡರಲ್ಲಿ ಒಂದು ನಿಶ್ಚಿತ. ಒಂದು ವೇಳೆ ವಿಭೀಷಣ ಚಿರಂಜೀವಿ, ಆತನಿಗೆ ಮರಣವಿಲ್ಲ. ಹಾಗೆ ಒಂದು ವೇಳೆ ರಾಮ ಸತ್ತರೆ ನಾನು ಅಣ್ಣನಾಗಿ, ವಿಭೀಷಣ ಅಣ್ಣನಾಗಿ ಇಲ್ಲೇ ಇರ್ತೇನೆ. ಅಥವಾ ಒಂದು ವೇಳೆ ನಾನೇ ಸತ್ತರೆ ನಾಳೆ ನನ್ನ ಇಲ್ಲಿಗೆ ಒಂದು ಉತ್ತರಾಧಿಕಾರಿ ಬೇಕಲ್ಲ, ಅದಕ್ಕೆ ನನ್ನ ತಮ್ಮ ವಿಭೀಷಣ ಅವನನ್ನು ಮೊದಲೇ ಅತ್ತ ಹೋದರೆ ಆವಾಗ ನನ್ನ ಕೆಲಸ ಸುಲಭವಾಗ್ತದಲ್ಲ. ಈ ರೀತಿಯಾದಂಥ ವಿಚಾರಧಾರೆ. ಮತ್ತೊಂದು ವಿಚಾರದ ಮರುದಿವಸ ವಿಭೀಷಣನನ್ನು ಬಹಿಷ್ಕರಿಸಿದಾಗೆ ಅಥವಾ ದೇಶದಿಂದ ಹೊರಗೆ ಹಾಕಲಿಕ್ಕೆ ಕೊಡುವಂಥ ಕಾರಣವೇ ಬೇರೆ. ಹೀಗೆ ಅವರು ಒಂದೇ ವಿಷಯವನ್ನು 106 ರೀತಿಯಲ್ಲಿ ಅವರು ಪ್ರಸ್ತುತಪಡಿಸಿದ್ದರು. ಹಾಗಾಗಿ ಶೇಣಿಯವರ ಒಂದು ಅರ್ಥಗಾರಿಕೆ ಹೇಳಿದರೆ ಒಂದಷ್ಟು ಉನ್ನತ ಮಟ್ಟದಲ್ಲಿತ್ತು. ಆದ ಕಾರಣ ನೀನು ಆಡಿದಂಥ ಮಾತನ್ನೆಲ್ಲ ಕೇಳಿಕೊಂಡು ನಾನು ಸುಮ್ಮನೆ ಸಹಿಸಿಕೊಂಡಿದ್ದೇನು. ನಿನ್ನ ಅಮ್ಮನಿಗೆ ರೊಕ್ಕ ಕೊಟ್ಟು ತಂದದನ್ನ ಹಾಗಾಗಿ ಅವಳ ಅರ್ಥದಲ್ಲಿ ಈ ರೀತಿ ಎಲ್ಲ ಮಾತನಾಡುವುದು ನೀನು. ನಾನೀಗ ಏನು ಮನಸ್ಸಿಲ್ಲಂದ್ರೆ ಮನಸ್ಸಿಲ್ಲ. ನಾನೇನು ದೊಡ್ಡ ಆಸಕ್ತಿಯಿಂದ ಹೇಳಿದ್ದಲ್ಲ. ನನ್ನ ಮನಸ್ಸಿನೊಳಗೆ ಎಷ್ಟು ಸಂಕಟ ಉಂಟು ಅಂತ ನನ್ನ ಮಾರುತಿ ದೇವರಿಗೂ ನಿನಗೆ ಬೇಕಾಗಿ ನನ್ನ ದೇಹದ ಶುದ್ಧವನ್ನು ನಾನು ಇವತ್ತು ರಾತ್ರಿ ಕಳ್ಕೊಳ್ತೇನೆ ಅಂತ ಹೇಳಿಬಿಟ್ನಲ್ಲ. ಏನ ಹೀಗೆಲ್ಲ ಬೇಡ ಮಾತುಗಳನ್ನೆಲ್ಲ ಹೇಳಿ ನನ್ನನ್ನು ನೀನು ಅಪಮಾನಿಸ್ತಾ ಇದ್ಯಾ? ನನಗೆ ಬೇಡದ್ದೌದು, ಆದ್ರೆ ನಿನಗೆ ಬೇಕಾದ್ದನ್ನು ನಾನು ಹೇಳಿದ್ದು. ನೆಂಟರು ಬಂದ ಮೇಲೆ ಸುಧಾರಿಸಬೇಕೋ ಬೇಡ? ಈ ಕ್ರಮದಲ್ಲಿ ಹೇಗೆ ಸುಧಾರಿಸಿದ ನೀವು? ನಾನೀಗ ಏನು ತಪ್ಪು ಹೇಳಿದೆ ಅಲ್ಲ, ನಾನು ಹೇಳಿದ್ದೆ ಪ್ರೀತನ ಬಿಟ್ಟಿರಲಾರೆಯ ನೀರೇ, ಅವನನ್ನು ಬಿಟ್ಟು ಇರಲಾರೆಯೋ ಅಂತ ಕೇಳಿದ್ದೆ. ಹೌದು ಹೌದು ಅಂತ ಹೇಳಿದೆ ನಾನು. ಆತನ ಬದಲಿಗೆ ನಾನೇ ಶ್ರೀಕೃಷ್ಣನ ಯೋಗ್ಯತೆ ಏನು, ನಿನ್ನ ಹಣೆ ಬರ ನಿಮ್ಗೆ ಅಷ್ಟಾದ್ರೂ ಗೊತ್ತುಂಟಾ? ಅದು ನಿಮ್ಮ ಇಬ್ಬರನ್ನೂ ಸೇರಿಸಿದ್ರೆ ಮತ್ತೆ ಯೋಗ್ಯತೆ ಹಣೆ ಬರಲ್ಲ, ಓದಲಿಕ್ಕೆ ಬ್ರಹ್ಮನಿಗೂ ಬರಲಿಕ್ಕೆ ಇಲ್ಲ. ನಿನ್ನಲ್ಲಿ ಮಾತನಾಡಿ ಪ್ರಯೋಜನ ಇಲ್ಲ. ನಿನ್ನಲ್ಲಿ ಮಾತನಾಡುವುದು ತಲೆದಾರಿ ಹೇಳ್ಬೇಕಷ್ಟೇ. ಹಾಗಾದ್ರೆ ನನ್ನ ನಿನ್ನ ಈ ವಿಷಯ ಉಂಟಲ್ಲ, ಇಲ್ಲಿಗೆ ಬರಕಾಸು ಮಾಡು, ಮುಕ್ತಾಯ ಮಾಡು. ಹಾಗೆ ಆಗ್ತದ ಅಷ್ಟೇ. ಇಂಥ ಬೇಡದ ಮಾತನ್ನೆಲ್ಲ ಕೇಳಿ ಸಹಿಸಿಕೊಳ್ಳುವುದಕ್ಕೆ ನನ್ನಿಂದ ಆಗುದಿಲ್ಲ. ಶೇಣಿಯವರು ರಂಗದ ರಾಜ ಎಂಬ ಬಿರುದಿಗೆ ಪಾತ್ರರಾದವರು. ಅಂದರೆ ರಂಗಸ್ಥಳದಲ್ಲಿ ಒಬ್ಬ ರಾಜನಂತೆ, ಅಂದರೆ ಯಾವುದೇ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದರು. ಹಾಗೆ ರಂಗಸ್ಥಳದಲ್ಲಿ ರಂಗದ ರಾಜ ಇದ್ದಂತೆ ಅವರು ಚೌಕಿಯಲ್ಲೂ ಅದೇ ರೀತಿಯಾದಂಥ ಒಂದು ನಿಯತ್ತನ್ನು ಬೆಳೆಸಿಕೊಂಡವರು. ಯಾಕೆಂದರೆ ಶೇಣಿಯವರು ಇದ್ದಾರೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ನಾವು ಚೌಕಿಗೆ ಹೋಗಬೇಕು. ಶೇಣಿಯವರು ಇದ್ದರೆ ಆ ದಿವಸ ಚೌಕಿ ಹೇಳಿದರೆ ಬಣ್ಣ ಹಾಕುವಂಥ ಒಂದು, ನಾವು ಗ್ರೀನ್ ರೂಮ್ ಅಂತ ಹೇಳ್ತೇವೆ, ಈಗ ಅದಕ್ಕೆ ಚೌಕಿ ಅಂತೇಳಿ ಯಕ್ಷಗಾನದ ಪರಿಭಾಷೆಗೆ ಅರ್ಥ. ಹಾಗೆ ಚೌಕಿಗೆ ನಾವು ಹೋದಾಗ ಶೇಣಿಯವರಿದ್ದರೆ ಆ ದಿವಸದ ಶಿಸ್ತೇ ಬೇರೆ. ಎಲ್ಲ ಕಲಾವಿದರು ಶಿಸ್ತುಬದ್ಧವಾಗಿ ಅವರವರ ಕೆಲಸದಲ್ಲಿ ನಿರತರಾಗಿರ್ತಾರೆ. ಯಾವುದೇ ತಲೆ ಹರಟೆ ಆಗಲಿ ಕಾಡು ಹರಟೆ ಆಗಲಿ ಯಾವುದಿರುವುದಿಲ್ಲ, ಎಲ್ಲರೂ ಗಾಂಭೀರ್ಯ. ಅಂದರೆ ಶೇಣಿಯವರು ಇರುವಂಥ ಗಾಂಭೀರ್ಯವನ್ನು ನಮ್ಮಲ್ಲಿ ನಾವು ಉಳಿಸ್ಕೊಳ್ಬೇಕೆಂಬಂಥ ಭಾವನೆ ಕಲಾವಿದರಲ್ಲಿ. ಅದೇ ಒಂದು ಚೌಕಿಯಲ್ಲಿ ಏನಾದರೂ ಕಲರವ ಅಥವಾ ಏನಾದರೂ ಒಂದು ಗಲಾಟೆ ಏನೋ ಇದ್ದರೆ ಆ ದಿವಸ ಶೇಣಿಯವರು ಇಲ್ಲ ಅಂತಲೇ ಲೆಕ್ಕ. ಯಾಕೆಂದರೆ ಶೇಣಿಯವರು ಇದ್ದರೆ ಅಂಥದ್ದನ್ನೆಲ್ಲ ಅವರು ಖಂಡಿಸುವವರು. ಹಾಗಾಗಿ ಮಾತ್ರವಲ್ಲ, ಶೇಣಿಯವರು ಎಲ್ಲ ಸಹ ಕಲಾವಿದರೊಂದಿಗೆ ಆತ್ಮೀಯತೆಯನ್ನೇ ಹೊಂದಿಕೊಂಡವರು. ಅವರಿಗೆ ಸಾವಿರಾರು ಕಡೆಗಳಲ್ಲಿ ಸನ್ಮಾನ ಆಗಿದೆ. ಆದರೆ ಪ್ರತಿ ಸಲ ಸನ್ಮಾನ ಆದಾಗ ಅವರು ಸನ್ಮಾನದಲ್ಲಿ ಸಿಗುವಂಥ ಫಲವಸ್ತುಗಳಾಗಲಿ ಅಥವಾ ಅದರಲ್ಲಿ ಬರುವಂಥ ಶಾಲುಗಳನ್ನಾಗಲಿ ಸಹ ಕಲಾವಿದರಿಗೆ ಅಲ್ಲೇ ಕೊಟ್ಟು ತಮ್ಮ ಔದಾರ್ಯವನ್ನು ಬೆಳೆಸ್ತಿದ್ದರು. ಶೇಣಿಯವರೊಂದಿಗೆ ನನಗೆ ಒಡನಾಟ, ನಾನು ಸಾಧಾರಣ ಅಂತಿಮ ಬಿಕಾಮ್ನಲ್ಲಿರುವಾಗಿದ್ದರಿಂದ ನನಗೆ ಶೇಣಿಯವರಿಂದ ಒಡನಾಟ. ಅದಕ್ಕಿಂತ ಮೊದಲು ಶೇಣಿಯವರ ಪರಿಚಯ ಇತ್ತು. ಯಾಕೆಂದರೆ ಶೇಣಿಯವರು ನನ್ನ ತಂದೆಯಾದಂಥ ದಿವಂಗತ ಸುಂದರಕೂಡ ಬಜ್ಪೆ ಇವರ ಅತ್ಯಂತ ಆತ್ಮೀಯರು. ಅವರು ಶೇಣಿಯವರು ಇರುವಂತಹ ಸುರತ್ಕಲ್ ಮೇಳ ವರದ್ರಪೇಗಳು ನಮ್ಮ ಸಂಬಂಧಿಕರು, ನನ್ನ ತಂದೆಯವರಿಗೆ ಹತ್ತಿರದ ಸಂಬಂಧಿಗಳು. ಹಾಗೆಯೇ ಶೇಣಿಯವರು ಸುರತ್ಕಲ್ ಮೇಳ ಬಜ್ಪೆಯಲ್ಲಿದ್ದಾಗ ಯಾವಾಗಲೂ ನಮ್ಮ ತಂದೆಯವರನ್ನು ಭೇಟಿಯಾಗಲಿಕ್ಕೆ ನಮ್ಮ ಮನೆಗೆ ಬರ್ತಿದ್ದರು. ಆ ಕಾಲದಲ್ಲಿ ನನಗೆ ಶೇಣಿಯವರದ್ದೇ ಆವಾಗಲೇ ಪರಿಚಯ. ನಂತರ ಪರಿಚಯ ಗಾಢವಾದದ್ದು ನಾನು ನನ್ನ ಕಾಲೇಜ್ ವಿದ್ಯಾಭ್ಯಾಸ ಮುಗಿದ ಮೇಲೆ ನನಗೂ ಸಹ ಯಕ್ಷಗಾನದ ಬಗ್ಗೆ ಒಲವು ಮೂಡಿತ್ತು. ಹಾಗಾಗಿ ನಾನು ಸಹ ಯಕ್ಷಗಾನ ಸಂಘಟನೆ, ಯಕ್ಷಗಾನ ನೋಡುವುದು ಅಂಥದ್ದೆಲ್ಲ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸಿದಾಗ ನನಗೆ ಶೇಣಿಯವರ ಮೇಲೆ ಅತ್ಯಂತವಾದ ನನಗೆ ಒಂದು ಒಡನಾಟ ದೊರಕಿತು. ನಾನು ಶೇಣಿಯವರೊಂದಿಗೆ ಎಷ್ಟೋ ಸಲ
ಮಾತನಾಡಿದ್ದೇನೆ. ಅವರ ಮನೆಗೆ ಒಂದು 4-5 ಸಲ ಹೋಗಿದ್ದೇನೆ. ಹಾಗೂ ಶೇಣಿಯವರು ಸುರತ್ಕಲ್ ಮೇಳಕ್ಕೆ ಹೋದಾಗ, ಚೌಕಿಗೆ ಹೋದಾಗ ಶೇಣಿಯವರಲ್ಲೇ ನಾನು ಪ್ರಥಮವಾಗಿ ಭೇಟಿಯಾಗುವುದು. ಹೀಗೆ ನನಗೆ ಶೇಣಿಯವರಿಗೆ ಉತ್ತಮ ಬಾಂಧವ್ಯವಿತ್ತು. ಹಾಗೆಂತೇಳಿ ಅವರು ಆ ಬಾಂಧವ್ಯವನ್ನು ಎಂದೂ ದುರುಪಯೋಗಪಡಿಸಿಕೊಂಡವರಲ್ಲ. ಅವರಿಗೊಮ್ಮೆ ನಾನು ಮುಡಿಬಿರಿಯಲ್ಲಿ ಅಂಗಡಿ ಮಾಡಿಕೊಂಡಿರುವಾಗ ಸುರತ್ಕಲ್ ಮೇಳದ ಆಟ ದಿವಸ ಇದ್ದರೆ ನನ್ನ ಅಂಗಡಿಗೆ ಬಂದು ಹೋಗುವಂಥ ಕ್ರಮ. ಶೇಣಿಯವರು ನಾನು ಹೇಳಿದಂತೆ ಸುಗಂಧ ದ್ರವ್ಯದ ಒಂದು ಪ್ರಿಯ ಅವರಿಗೆ. ಸುಗಂಧ ದ್ರವ್ಯವನ್ನು ಒಂದು ತಮ್ಮ ಪೋಷಾಕಿಗೆ ಸಿಂಪಡಿಸುವುದರಲ್ಲಿ ಅವರಿಗೇನೋ ಒಂದು ತೃಪ್ತಿ. ಹಾಗೆ ಒಂದು ದಿವಸ ನನ್ನಲ್ಲಿ ಬಂದವರು, ಕೊಡುವರೆ ನನಗೊಂದು ಅತ್ಯುತ್ತಮವಾದಂಥ ಒಂದು ಸುಗಂಧ ದ್ರವ್ಯ ಬೇಕು, ಎಲ್ಲಿ ಸಿಗ್ತದೆ ಇಲ್ಲಿ ಮುಡಿಬಿದಿರಲ್ಲಿ ಕೇಳಿದರು. ಆ ಕಾಲದಲ್ಲಿ ಸುಗಂಧ ದ್ರವ್ಯಗಳೆಲ್ಲ ಸಿಗುವಂಥ ಕಾಲ ಅಲ್ಲ, ಅಂದರೆ ವಿದೇಶದಿಂದ ಇರುವಂಥದ್ದು, ಅಂಗಡಿಗಳು ಸಿಗುತ್ತಿರುವ ಕಾಲ ಅಲ್ಲ. ಅದಕ್ಕೆ ನಾನು ಹೇಳಿದೆ, ನನ್ನ ಮಿತ್ರರೊಬ್ಬರು ದುಬೈಯಿಂದ ಬರುವವರಿದ್ದಾರೆ ಗುರುಗಳೇ, ನಾನು ಅವರು ಬಂದಾಗ ನಾನು ಅವರಲ್ಲಿ ತರಲಿಕ್ಕೆ ಹೇಳ್ತೇನೆ. ಈ ರೀತಿಯಾಗಿ ಹೇಳಿ ಅವರಿಗೆ ಹೇಳಿದೆ. ಹಾಗೆ ಒಂದು 3 ತಿಂಗಳ ನನ್ನ ಮಿತ್ರ ಬರುವಾಗ 2 ಬಾಟಲ್ ಸುಗಂಧ ದ್ರವ್ಯವನ್ನು ತರಿಸಿದೆ. ಇದನ್ನು ಶೇಣಿಯವರು ಕೊಟ್ಟೆ. ಕೂಡಲೇ ಶೇಣಿಯವರು ಇದರದ್ದು ಮೌಲ್ಯವೆಷ್ಟು ಅಂತೇಳಿ, ಇಲ್ಲ ಗುರುಗಳೇ ಅದು ನಾನು ನಿಮಗೆ ಪ್ರೀತಿಯಿಂದ ಕೊಡೋದು. ಅಲ್ಲ, ನೀವು ಪ್ರೀತಿಯಿಂದ ಕೊಡೋದು ಹೌದು, ಆದರೆ ನೀವು ಇದನ್ನು ಹಣ ಕೊಟ್ಟು ತಂದದಲ್ಲ. ಇಲ್ಲ ಗುರುಗಳೇ, ನಾನು ಹಣ ಕೊಟ್ಟು ತಂದದಲ್ಲ, ನನಗೆ ನನ್ನ ಸ್ನೇಹಿತರು ನನಗೆ ಕಾಣಿಕೆಯನ್ನಾಗಿ ಕೊಟ್ಟದ್ದು. ನಿಮ್ಮ ಸ್ನೇಹಿತರು ಕೊಟ್ಟದಾದರೆ 2 ನನಗೆ ಯಾಕೆ, ಒಂದು ನಿಮಗಿರಲಿ, ಒಂದು ನನಗಿರಲಿ. ಇಲ್ಲ, ಆಗ ನಾನು ಹೇಳಿದೆ, ಇಲ್ಲ ಗುರುಗಳು, ನನಗೆ ಸುಗಂಧ ದ್ರವ್ಯದ ಅಭ್ಯಾಸವಿಲ್ಲ, 2 ನಿಮಗೆ ಅಂತೇಳಿ. ಅಂದರೆ ಶೇಣಿಯವರು ಯಾರದ್ದು ವಸ್ತುವನ್ನು ಅವರು ಉಚಿತವಾಗಿ ಬಯಸುವ ಗುಣದವರಲ್ಲ. ಹಾಗೆ ಯಾವುದೇ ಒಂದು ಇನ್ನೊಬ್ಬ ಅವರ ಅಗತ್ಯಕ್ಕಾಗಿ ಇನ್ನೊಬ್ಬರಲ್ಲಿ ದೇಹಿ ಅಂತ ಬೇಡಿದವರಲ್ಲ. ಕೊನೆಯ ಕಾಲದವರೆಗೂ ಅವರು ಈ ಗುಣವನ್ನು ತಮ್ಮಲ್ಲೇ ಉಳಿಸಿಕೊಂಡವರು. ಯಾರಿಗಾದರೂ ಅವರೇ ಏನಾದರೂ ಕೈ ಕೊಟ್ಟು ನೀಡುವ ಗುಣವೇ ಹೊರತು ಯಾರಲ್ಲಿ ಅವರು ಅಪೇಕ್ಷಿಸಿದವರಲ್ಲ. ಮತ್ತು ನಾವು ಶೇಣಿಯವರ ಅರ್ಥಗಾರಿಕೆಯ ಬಗ್ಗೆ, ಇದರಲ್ಲಿ ಅರ್ಥಗಾರಿಕೆ ಬಗ್ಗೆ ಹೇಳುವುದಾದರೆ ನಾವು ಎಷ್ಟು 4-5 ದಿವಸ ಹೋದರೂ ಹೇಳುವಷ್ಟುಂಟು. ಆದರೆ ಇದರಲ್ಲಿ ಕೆಲವು ಒಂದು ತುಣುಕುಗಳನ್ನು ನಾನು ಹೇಳಲು ಇಷ್ಟಪಡ್ತಾ ಇದ್ದೇನೆ. ಅಂದರೆ ಶೇಣಿಯವರು ಮಾತನಾಡುವಾಗ ಆದಂಥ ಕೆಲವು ಘಟನೆಗಳು. ಶೇಣಿಯವರು ಪ್ರತ್ಯುತ್ಪನ್ನ ಮತಿಗಳು, ಅಂದರೆ ಕೂಡಲೇ ಸ್ಪಂದಿಸುವಂಥದ್ದು. ಯಾರಾದರೂ ಎದುರಿನ ಏನಾದರೂ ಒಂದು ಮಾತು ಹೇಳಿದ ಕೂಡಲೇ ಅದಕ್ಕೆ ಸರಿಯಾದ ಸಮರ್ಪಕವಾದಂಥ ಮಾತನ್ನು ಕೂಡಲೇ ಹೇಳುವಂಥ ಗುಣಕ್ಕೆ ನಾವು ಪ್ರತ್ಯುತ್ಪನ್ನ ಮತಿ ಅಂತ ಹೇಳ್ತೇವೆ. ಅಂದರೆ ಅದು ಕೂಡಲೇ ಉತ್ಪನ್ನವಾಗುವಂಥದ್ದು, ಎದುರಿನವರ ಒಂದು ಮಾತಿಗೆ ಇವರ ಮಾತು. ಹಾಗೆ ಒಂದು ದಿವಸ ಇಲ್ಲಿ ಮಂಗಳೂರು ಪುರಭವನದಲ್ಲಿ ಒಂದು ಯಕ್ಷಗಾನ ಬಯಲಾಟ, ಭೀಷ್ಮ ಪರ್ವ ಪ್ರಸಂಗ. ಇದರಲ್ಲಿ ಕೌರವ ಭೀಷ್ಮಾಚಾರ್ಯರಲ್ಲಿ ನನ್ನ ಸೇನಾಧಿಪತ್ಯವನ್ನು ವಹಿಸಬೇಕು ಅಂತ ಹೇಳಿ ಹೋಗುವಂಥ ಒಂದು ಸನ್ನಿವೇಶ ಇರ್ತದೆ. ಮಧ್ಯರಾತ್ರಿ ಕಾಲದಲ್ಲಿ ಕೌರವ ತನ್ನ ಅಜ್ಜನಾದ ತಾತನಾದಂಥ ಭೀಷ್ಮನಲ್ಲಿ ಹೋಗಿ ಸೇನಾಧಿಪತ್ಯ ವಹಿಸಬೇಕು ಅಂತ ಕೇಳಿಕೊಳ್ಳುವಂಥ ಒಂದು ಸಂದರ್ಭ. ಎಂಪಕಟ್ಟೆ ರಾಮಯ್ಯರೈಗಳು ಅವರು ಸುಪ್ರಸಿದ್ಧ ಕಲಾವಿದರು, ಉತ್ತಮ ಹಾಸ್ಯ ಪ್ರಜ್ಞೆ ಉಳ್ಳವರು, ಅವರದ್ದು ಕೌರವ. ಹಾಗೆ ಶೇಣಿಯವರಲ್ಲಿ ಕೌರವ ಮಾತನಾಡ್ತಿರುವಾಗ ಬಾಲ್ಕನಿಯಿಂದ ಕುಳಿತುಕೊಂಡ ಒಬ್ಬೊಬ್ಬೆ ಹಾಕಿದ, ಓ ಪರಬ ಯಾವ ಉಂತಾವು ಅಂತೇಳಿ, ಅಂದರೆ ಮುದುಕ ಇದನ್ನು ನಿಲ್ಲಿಸು. ಅಷ್ಟು ಹೇಳಿದ್ದೆ. ಶೇಣಿಯವರಿಂದ ಕೂಡಲೇ ಉತ್ತರ ಬಂತು, ನೋಡು ಕೌರವ, ನೀನು ಹಾಳಾದದ್ದು ಇಂಥವರಿಂದಲೇ. ಈ ಮಧ್ಯರಾತ್ರಿಯಲ್ಲಿ ಇಂಥ ಹಿಂಬಾಲಕರು ನೀನು ಹಿಡ್ಕೊಂಡು ಬಂದಿದೆಯಲ್ಲ, ನೋಡಿ ಎಂಥ ಅವರದ್ದೊಂದು ಸಂಸ್ಕಾರ ನೋಡು, ಬೊಬ್ಬೆಯನ್ನು ನೋಡುತ್ತಾ ಇದ್ದಾರೆ ಅಂತ ಹೇಳುವಾಗ ಸಭೆಯಿಂದ ಅದಕ್ಕೆ ಚಪ್ಪಾಳೆ ಹೊಡೆಯಿತು. ಆದರೆ ಆ ಕಾಲದಲ್ಲೊಂದು ಇದಿತ್ತು, ಆ ಕಾಲದಲ್ಲೊಂದು ಪದ್ಧತಿ, ಪ್ರೇಕ್ಷಕರು ಸಹ ಒಂದು ಎದುರು ರಂಗಸ್ಥಳದಲ್ಲಿ ಆಗುವಂಥ ಸಂಭಾಷಣೆಗಳಿಗೆ ಅವರೊಂದು ಪ್ರತಿಕ್ರಿಯೆ ನೀಡೋದು. ನಿಜವಾಗಿ ಅದು ತಪ್ಪು, ಆದರೆ ಆ ಕಾಲದಲ್ಲಿ ಅವರು ಎಣಿಸೋದು, ನಾನು ಸಹ ಒಂದು ಶೇಣಿಯವರು ಹೇಳುವಾಗ ನಾನೊಂದು ಪ್ರತಿಕ್ರಿಯೆ ಕೊಟ್ಟೆ ಅಂತೇಳಿ ಪ್ರೇಕ್ಷಕರು ಎಣಿಸೋದು. ಅಷ್ಟಕ್ಕೆ ಅವರು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಪುನಃ ಹಾಕಿದ, ಪರಾಭ ಉಂತಾವೆ ಅಂತೇಳಿ. ಅಂದರೆ ಶೇಣಿಯವರು ಆಗ ವೃದ್ಧಾಪ್ಯದಲ್ಲಿರುವಂಥ ಸಮಯ. ಹಾಗೆ ಮುದುಕ ಎಂಬ ತಮಾಷೆಯಲ್ಲಿ 2ನೇ ಸಲ ಹೇಳಿದಾಗ ಶೇಣಿಯವರು ಅಲ್ಲಿ ಕೂಡಲೇ ಶಾಂತವಾಗಿ ಅಲ್ಲಿಂದಲೇ ಹೇಳಿದರು, ನೋಡು ಕೌರವ, ನೀನು ಇಂಥವರಿಂದಲೇ ಹಾಳಾದದ್ದು ಅಂತ ನಾನು ಒಮ್ಮೆ ಹೇಳಿದೆ. ಮತ್ತೊಂದು ಹೇಳ್ತೇನೆ, ಮುದುಕರನ್ನು ನೋಡಿ ಯಾರು ಮುದುಕ ಅಂತ ಹೀಯಾಳಿಸ್ತಾರೋ ಅವರಿಗೆ ಮುದುಕರಾಗುವ ಯೋಗ ಬರುವುದಿಲ್ಲ. ಅಂದರೆ ಅರ್ಥ ಏನು, ಅವನು ಕೂಡಲೇ ಸಾಯ್ತಾನೆ. ಅಂದರೆ ಮುದುಕ ಆಗಬೇಕಾದ್ರೆ ಅಷ್ಟು ವರ್ಷ ಬದುಕಬೇಕು, ಅಷ್ಟು ವರ್ಷ ಬದುಕುವುದಿಲ್ಲ, ಅವ ಕೂಡಲೇ ಸಾಯ್ತಾನೆ ಎಂಬುದನ್ನು ಧ್ವನಿ. ಆಗ ಸಭೆಯಿಂದ ಒಂದು ಜೋರಾದಂಥ ಚಪ್ಪಾಳೆ ಒಂದು ಕೇಳಿ ಬಂತು. ಮತ್ತು ಆ ಪ್ರೇಕ್ಷಕ ಅಲ್ಲಿ ಸುಮ್ಮನೆ ಕುಳಿತುಕೊಂಡ. ಈಗ ಇಂಥದ್ದು ತುಂಬ ಘಟನೆಗಳಿವೆ. ಹೀಗೆ ಯಕ್ಷಗಾನಕ್ಕೆ ಅಪ್ರತಿಮ ಕೊಡುಗೆ ನೀಡಿದಂಥ ಶೇಣಿಯವರು ಸುಮಾರು 45-50 ವರ್ಷಗಳ ಕಾಲ ಮೇಳದಲ್ಲಿ ತಿರುಗಾಟವನ್ನು ನಡೆಸಿದವರು. ಅವರು ಕೊನೆಗಾಲದಲ್ಲೂ ಅವರದ್ದು ಜ್ಞಾನ ಹಾಗೂ ನೆನಪಿನ ಶಕ್ತಿ ಅದೇ ರೀತಿಯಲ್ಲಿತ್ತು. ಅವರ ಕೊನೆಗಾಲದಲ್ಲಿ ನಾನೊಮ್ಮೆ ಅವರ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ಅವರನ್ನು ಮನೆಯಲ್ಲೇ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೆ. ನಾವು ಮುಡಿಬಿರಿಯಲ್ಲಿ ಯಕ್ಷ ಸಂಗಮ ಎಂಬಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಪ್ರತಿ ವರ್ಷ ತಾಳಮದ್ದಳೆಯಲ್ಲಿ ಮಾಡ್ತಾಯಿದ್ದೇವೆ. ಅದಕ್ಕೆ ಪ್ರಾರಂಭದಲ್ಲಿ ನಾವು ಪ್ರತಿಯೊಬ್ಬ ಕಲಾವಿದರನ್ನು ಸನ್ಮಾನಿಸ್ತೇವೆ. ನಮ್ಮ ಯಕ್ಷ ಸಂಗಮದ ಪ್ರಾರಂಭದ
ಪ್ರಥಮ ವರ್ಷದಲ್ಲಿ ನಾವು ಸನ್ಮಾನಿಸಿದ್ದೇ ಶೇಣಿಯವರನ್ನು. ಯಾಕೆಂದರೆ ಅವರೊಬ್ಬ ಆ ಕಾಲದ ಹಿರಿಯ ಕಲಾವಿದರು. ಹಾಗೆಯೇ ಶೇಣಿಯವರೊಮ್ಮೆ ನಾವು ಅವರ ಮನೆಗೆ ಹೋಗಿ ಸನ್ಮಾನಿಸಬೇಕು ಎಂಬಂಥ ಒಂದು ಉದ್ದೇಶದಿಂದ ಹೋದೆವು. ಆಗ ಶೇಣಿಯವರು ಕೊನೆಗಾಲದಲ್ಲಿದ್ದರು, ಅಂದರೆ ಕೊನೆಯ ಕಾಲ. ಹಾಗೆ ನಾನು ಅವರಿಗೆ ಫೋನ್ ಮಾಡಿ ನಾನು ಬರ್ತೇನೆ ಎಂಬ ವಿಷಯವನ್ನು ಫೋನ್ನಲ್ಲಿ ತಿಳಿಸಿದೆ. ಮತ್ತು 4 ಗಂಟೆಗೆ, ಸಾಯಂಕಾಲ 4 ಗಂಟೆಗೆ ಬರ್ತೇನೆ ಎಂಬ ಹಾಗೆ ನಾವು ಹೋಗುವಾಗ ಜೋರಾದಂಥ ಒಂದು ಮಳೆ ಬರ್ತಾಯಿತ್ತು. ಹಾಗೆ ನಾವು ಸ್ವಲ್ಪ ತಡವಾಗಿ 5 ಗಂಟೆ ಆಯ್ತು ಹೋಗುವಾಗ. ಶೇಣಿಯವರು 4 ಗಂಟೆ ಸರಿಯಾಗಿ ಡ್ರೆಸ್ ಎಲ್ಲ ಮಾಡಿ ಕುಳಿತುಕೊಂಡಿದ್ದಾರೆ. ಕೊನೆಗೆ ಮಗನಲ್ಲಿ ಇಡೀ ದಿವಸ ಕೇಳೋದಂತೆ, ಎಲ್ಲಿದ್ದಾರೆ ಕುಡುವರು, ಇನ್ನೂ ಯಾಕೆ ಬರಲಿಲ್ಲ. ಮತ್ತು ಕೊನೆಗೆ ನಾವು ಓದೆವು. ಶೇಣಿಯವರು ನಮ್ಮಲ್ಲಿ ಒಳ್ಳೆ ರೀತಿಯಾಗಿ ಮಾತನಾಡಿದರು. ದೇಹದಲ್ಲಿ ಒಂದು ಕೃಶಕಾಯವನ್ನು ಬಿಟ್ಟರೆ ಬೇರೆಲ್ಲ ಮೊದಲನಾಗಿದ್ದರು ಅವರು. ಆದರೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ಅವರು ಕೊನೆಗೆ ಶೇಣಿಯವರು ಹೇಳಿದರು, ನಾನು ಮೊದಲನಾಗಿ ಇದ್ದೇನೆ, ಹೌದು ಕುಡುವರೆ, ಆದರೆ ನನಗೆ ಕಣ್ಣು ಕಾಣುವುದಿಲ್ಲ. ನನಗೆ ಅವರನ್ನು ನೋಡುವಾಗ ನನಗೆ ಕಣ್ಣು ಕಾಣುವುದಿಲ್ಲ ಎಂಬಂತ ನಮಗೆ ಅದರಲ್ಲಿ ಒಂದು ಕಾಣುವುದಿಲ್ಲ ಎಂಬಂಥ ಒಂದು ಸಂಶಯ ನಮಗೆ ಮೂಡಲಿಲ್ಲ. ಯಾಕೆಂದರೆ ಕರೆಕ್ಟ್ ಸರಿಯಾಗಿದ್ದಾಗೆ ಕಾಣ್ತಿತ್ತು. ಕೊನೆಗೆ ನಾವು ನಮ್ಮೊಂದು ಹಂಬಲವನ್ನು ವ್ಯಕ್ತಪಡಿಸಿದೆ. ಗುರುಗಳೇ, ನಿಮ್ಮದೊಂದು ಅರ್ಥ ಕೇಳಬೇಕು ನನಗೆ. ನಾವು 2-3 ವಾರದಲ್ಲಿ ನಾವೇ ಒಂದು ಚೆಂಡೆ ಮದ್ದಲೆಯಲ್ಲಿ ಇಟ್ಕೊಂಡು ನಾವೇ ಕಲಾವಿದರನ್ನು ಸೇರಿಸಿ ನಿಮ್ಮ ಮನೆಗೆ ಬರ್ತೇವೆ. ಇಲ್ಲಿ ಸಣ್ಣ ಅರ್ಥ, ನೀವು ಅರ್ಥ ಹೇಳಬೇಕು ಅಂತೇಳಿ ನಮಗೆ ಒಂದು ಅಭಿಪ್ರಾಯ. ಶೇಣಿಯವರು ಮೊದಲು ಒಪ್ಪಲಿಲ್ಲ. ಅದಕ್ಕೆ ಯಾಕೆ ಗುರುಗಳೇ ಮಾತನಾಡಲಿಕ್ಕೆ ಕಷ್ಟ ಆಗ್ತದಾ ಅಂತೇಳುವಾಗ, ಇಲ್ಲ ಗುರುವರೇ, ಈಗಲೂ ನಾನು ಒಳ್ಳೆ ರೀತಿಯಾಗಿ ಮಾತನಾಡಬಲ್ಲೆ, ಆದರೆ ನನಗೆ ಮಾತನಾಡೋದಿಲ್ಲ. ಯಾಕೆಂತ ಹೇಳಿದರೆ ನನಗೆ ದೃಷ್ಟಿ ಒಂದು ಚೂರು ಕಾಣ್ತಾ ಇಲ್ಲ. ನೀವೊಂದು ಆಲೋಚನೆ ಮಾಡಿ, ಒಬ್ಬ ದೃಷ್ಟಿ ಇಲ್ಲದವ ಎದುರಿನಲ್ಲಿದ್ದವರಿಂದ ಮಾತನಾಡುವಾಗ ಎಷ್ಟು ತೊಂದರೆ ಆಗ್ತದೆ ನೀವು ನೋಡಿ ಕೊಡುವರೆ. ಯಾಕೆಂದರೆ ನಾನು ಮಾತನಾಡುವಾಗ ಎದುರಿನ ಪ್ರೇಕ್ಷಕರ ಮನಸ್ಥಿತಿ ಹೇಳಿ ನನಗೆ ಅರ್ಥವಾಗಬೇಕು. ನಾನು ಹೇಳಿದಂಥ ಅರ್ಥಗಾರಿಕೆ ಅವನಿಗೆ ಮುಟ್ಟಿದೆಯೋ, ಅಥವಾ ಅದನ್ನು ಸ್ಪಂದಿಸ್ತಾ ಇದ್ದಾನೋ, ಅಥವಾ ನಾನು ಹೇಳುವಂಥದ್ದು ಅವನಿಗೆ ಅತಿರೇಕ ಅಂತಂದೇಳಿ ಕಂಡು ಅವನು ಬೇರೆಯವರಲ್ಲಿ ಬೇರೆ ಮಾತನಾಡ್ತಾ ಇದ್ದಾನೋ, ನನ್ನ ಬಗ್ಗೆ ಉದಾಸೀನ ತಳೆದವನು ಎಂಬಂಥ ಒಂದು ದೃಶ್ಯ ನನ್ನ ಮುಂದೆ ಕಾಣದೆ ಅರ್ಥ ಹೇಳಿದ್ರಕ್ಕೆ ಅದು ವ್ಯರ್ಥವಾಗ್ತದೆ ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಬೇಕಾದ್ರೆ ನೀವೇ ಪ್ರಯತ್ನಿಸಿ ನೋಡಿ, ನೀವು ಕಣ್ಣು ಮುಚ್ಚಿ ಯಾರೆಲ್ಲಾದರೂ ಮಾತನಾಡಿ ನೋಡಿ, ನಿಮಗೆ ಅದರ ಅನುಭವ ಆಗ್ತದೆ ಅಂತೇಳಿ ಶೇಣಿಯವರನ್ನು ಹೇಳಿದರು. ಮತ್ತು ಕೊನೆಗೆ ಅವರು ಆಯ್ತು ಅಂತೇಳಿ ಒಪ್ಪಿದರು. ಆಯಿತು, ನೀವು ನಿಮ್ಮ ಸೆಟ್ ಇಟ್ಕೊಂಡು ಬನ್ನಿ, ಚೆಂಡೆ ಮಲ್ಲಿ ತನ್ನಿ, ಇಲ್ಲೇ ಒಂದು ಸಣ್ಣ ಪ್ರಸಂಗ ಮಾಡುವ, ನಾನು ಸಣ್ಣ ಅರ್ಥ ಹೇಳ್ತೇನೆ, ಈ ರೀತಿಯಾಗೆಲ್ಲ ನಮ್ಮಲ್ಲಿ ಹೇಳಿ ನಾವು ನಮ್ಮನ್ನು ಶೇಣಿಯವರ ಮನೆಯಿಂದ ಹಿಂದೆ ಬರುವಾಗ ನಾನು ಕಾರ್ನಲ್ಲಿ ಕುಳಿತು ನನ್ನಷ್ಟೇ ನಾನು ಪ್ರಯತ್ನಿಸಿದೆ ಶೇಣಿಯವರು ಹೇಳಿದಂಥ ಮಾತು, ಅಂದರೆ ಕಣ್ಣು ಮುಚ್ಚಿ ಯಾರಾದರೂ ಮಾತನಾಡ್ಬೋದು ಹೇಳಿ. ಹಾಗೆ ನಾನು ಕಣ್ಣು ಮುಚ್ಚಿ ಕಾರಿನಲ್ಲಿ ಕಣ್ಣು ಮುಚ್ಚಿ ನನ್ನ ಸ್ನೇಹಿತರೊಂದಿಗೆ ಮಾತನಾಡುವಾಗ ನನಗೆ ಅನುಭವ ಆಯಿತು. ಯಾಕೆಂದರೆ ನೀವು ಬೇಕಾದ ಅದನ್ನು ಪ್ರಯತ್ನಿಸಿ, ಕಣ್ಣು ಮುಚ್ಚಿ ಮಾತನಾಡಿ ಸಾಧ್ಯವೇ ಇಲ್ಲ. 1-2 ನಿಮಿಷ ಮಾತನಾಡ್ಬೋದು, 5 ನಿಮಿಷದ ನಂತರ ನಮಗೆ ಗೊತ್ತಾಗೋದಿಲ್ಲ ಎದುರು ನಾವು ಅಲ್ಲಿ ಇದ್ದಾನ, ನಮ್ಮ ಮಾತನ್ನು ಕೇಳ್ತಾ ಇದ್ದಾನ, ಅಥವಾ ನಾವು ನಮ್ಮಷ್ಟಕ್ಕೆ ಮಾತನಾಡಿ ಆಚೆ ಹೋಗಿದ್ದಾನ, ನಮಗೆ ಗೊತ್ತಾಗೋದಿಲ್ಲ. ಹಾಗೆ ಶೇಣಿಯವರಿಗೆ ಕೊನೆಗೆ ಬಂದಂಥ ಒಂದು ಸಮಸ್ಯೆ ಅದೇ, ಕಣ್ಣು ಕಾಣುವುದಿಲ್ಲ ಎಂಬುದಕ್ಕಾಗಿ ಅವರಿಗೆ ಗೌರವ ಡಾಕ್ಟರೇಟ್ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕೊನೆಗಳಿಗೆಯಲ್ಲಿ ಬಂತು. ಅದು ಎಂದೋ ಬರಬೇಕಾದದ್ದು, ಅದು ಕೊನೆಗಳಿಗೆಲ್ಲಾದರೂ ಬಂತಲ್ಲ ಎಂಬಂಥ ಸಂತೋಷ. ಆ ಗೌರವ ಡಾಕ್ಟರೇಟನ್ನು ಸ್ವೀಕರಿಸಲು ಶೇಣಿಯವರನ್ನು ವೀಲ್ ಚೇರ್ನಲ್ಲಿ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿ ಶೇಣಿಯವರು ಹೇಳಿದಂಥ ಮಾತು, ವೀಲ್ ಚೇರ್ನಲ್ಲಿ ಕರ್ಕೊಂಡೋಗಿ ಅವರಿಗೆ ಅಲ್ಲಿ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಲಾಯಿತು. ಎಲ್ಲ ಆಗಿ ಶೇಣಿಯವರಿಗೆ ನೀವೊಂದು ಮಾತನಾಡಬೇಕು ಅಂತೇಳಿ ಅಲ್ಲಿ ಅವರು ವಿನಂತಿಸಿದರು. ಆಗ ಶೇಣಿಯವರು ಮಾತನಾಡಲಿಲ್ಲಂತೆ. ಅವರು ಇದೇ ಮಾತು ಹೇಳಿದರು, ನನಗೆ ಕಣ್ಣು ಕಾಣುವುದಿಲ್ಲ, ಎದುರಿನವರೊಂದು ಸ್ಪಂದನೆ ನನಗೆ ಗೊತ್ತಾಗೋದಿಲ್ಲ, ಹಾಗಾಗಿ ನಾನು ಮಾತನಾಡಿದರೆ ಅದರ ಪರಿಣಾಮ ಹೇಗೆ ಅಂತ ನನಗೆ ಗೊತ್ತಾಗದಿದ್ದರೆ ಆ ಮಾತಿಗೆ ಅರ್ಥ ಇಲ್ಲ ಅಂತೇಳಿ. ಅಂದರೆ ಶೇಣಿಯವರು ಅಷ್ಟು ಎಲ್ಲವನ್ನು ಗ್ರಹಿಸ್ತಿದ್ರು ಎಂಬುದಕ್ಕೆ ಇದೊಂದು ಉದಾಹರಣೆ. ಹಾಗೆ ಮತ್ತು ನಾವು ಶೇಣಿಯವರು ಹೇಳಿದಂತೆ ನಾವು ಒಂದು ತಾಳಮದ್ದಲೆ ತಂಡವನ್ನು ಕಟ್ಟಿಕೊಂಡು ಅಲ್ಲಿ ಹೋಗಬೇಕಂತ ನಾವು ಎಣಿಸಿದ್ದು ಮಾತ್ರ, ಆದರೆ ಅದು ಕಾರ್ಯಗತವಾಗಲಿಲ್ಲ. ಯಾಕೆಂದರೆ ನಾವು ಹೋಗಬೇಕಂತ ಎಣಿಸುವಷ್ಟರಲ್ಲಿ ಶೇಣಿಯವರು ನಿಧನ ಹೊಂದಿಯಾಗಿದೆ ಎಂಬಂಥ ವಾರ್ತೆ ನಮಗೆ ಬಂದಿತ್ತು. ಜೂನ್ 8, 2006 ಶೇಣಿಯವರು ಇಹಲೋಕವನ್ನು ತ್ಯಜಿಸಿದರು. ಶೇಣಿಯವರ ಬಗ್ಗೆ ಹೇಳುವುದಂತ ಹೇಳಿದರೆ ಅವರ ಶಿಷ್ಯ ವರ್ಗದ ಬಗ್ಗೆ. ಅದರ ಒಂದು ಬೇಸರದ ವಿಷಯ ಅಂತ ಹೇಳಿದರೆ, ಶೇಣಿಯವರು ನೇರವಾಗಿ ಯಾರನ್ನು ಶಿಷ್ಯರನ್ನಾಗಿ ಹೊಂದಿರಲಿಲ್ಲ. ಕೆಲವರು ಅವರ ಶಿಷ್ಯರಂತೆ ಅವರೊಂದೇ ತಿರುಗುತ್ತಿದ್ದರೆ ಹೊರತುಪಡಿಸಿದರೆ ಶೇಣಿಯವರೇ ಕಲಿಸಿ ಗುರುಗಳಾಗಿ ಶಿಷ್ಯರನ್ನು ಅವರು ತಯಾರು ಮಾಡಿರಲಿಲ್ಲ. ಅವರ ಮಕ್ಕಳು 1-2 ಯಕ್ಷಗಾನದಲ್ಲಿದ್ದರು. ಅದರಲ್ಲೂ ಶೇಣಿ ಶಂಕರ್ ಭಟ್ ಎಂಬವರು ಶೇಣಿಯವರ ಗರಡಿಯಲ್ಲಿ ಪಳಗಿದವರು. ಅಂದರೆ ಶೇಣಿಯವರ ಅರ್ಥಗಾರಿಕೆ ಕೇಳಿ ಪ್ರಭಾವಿತರಾಗಿ ಅವರು ಅರ್ಥ ಹೇಳ್ತಿದ್ರು. ಅವರು ಸಹ ಅವರ ಶೇಣಿಯವರ ಕಂಠದಾಗೆ ಇತ್ತು. ಅವರೊಂದು ಅರ್ಥಧಾರಿಗಳಾಗಿದ್ದಾರೆ. ಹಾಗೆ ನೇರವಾಗಿ ಅರ್ಥಧಾರಿಗಳು ಯಾರಿಲ್ಲ. ಆದರೆ ನಾವು ಶೇಣಿಯವರ ಅರ್ಥಗಾರಿಕೆಯನ್ನು ಸ್ವಲ್ಪ ಅದರಲ್ಲಿ ಅದರ ಛಾಯೆಯನ್ನು ಕಾಣಬಹುದಾಗಿತ್ತು ಅಂತ ಹೇಳಿದರೆ ದಿವಂಗತ
ಸಿದ್ದಕಟ್ಟೆ ಚೆನ್ನಪ್ಪ ಶೆಟ್ಟರಲ್ಲಿ. ಚೆನ್ನಪ್ಪ ಶೆಟ್ಟರ ಅರ್ಥಗಾರಿಕೆ ಒಂದು ಶೇಣಿಯವರ ಅರ್ಥಗಾರಿಕೆಯನ್ನು ಹೋಲ್ತಿತ್ತು. ಅಂದರೆ ಶೇಣಿಯವರು ಸಹ ಪ್ರಾರಂಭದ ಕಾಲದಲ್ಲಿ ಎದುರು ಪಾತ್ರಧಾರಿಗಳ ಮೇಲೆ ಆಕ್ರಮಣಶೀಲರಾಗಿರ್ತಿದ್ರು. ಹಾಗೆ ಚೆನ್ನಪ್ಪ ಶೆಟ್ಟರು ಆ ಗುಣವಿತ್ತು. ಹಾಗೆ ತನ್ನ ದಾರಿಯನ್ನು ಬಿಟ್ಟು, ಅಂದರೆ ಪದ್ಯದಲ್ಲಿರುವಂಥ ಒಂದು ನಾವು ನಾಡಿ ಹೇಳ್ತೇವೆ, ಪದ್ಯದಲ್ಲಿ ಒಂದು ಪಾತ್ರ ಇದೇ ರೀತಿ ಹೋಗಬೇಕೆಂಬುದಕ್ಕೊಂದು ತಾತ್ವಿಕವಾದ ನಿಘಂಟಿದೆ. ಅದನ್ನು ನಾವು ಪ್ರಸಂಗದ ನಡೆ ಅಂತ ಹೇಳ್ತೇವೆ. ಹಾಗೆ ಆ ನಡೆಯನ್ನು ಮೀರಿ ಎದುರು ಪಾತ್ರಧಾರಿ ವರ್ತಿಸಿದರೆ ಶೇಣಿಯವರು ತುಂಬ ಸಿಟ್ಟುಕೊಳ್ತಿದ್ರು. ಅಂಥ ಕಲಾವಿದರನ್ನು ಅವರು ಮಾತನಾಡಿ ಬಿಡ್ತಿರ್ಲಿಲ್ಲ. ಚೆನ್ನಪ್ಪ ಶೆಟ್ಟರಲ್ಲೂ ಅದೇ ಗುಣ ಇತ್ತು. ಅವರು ಸಹ ಹಾಗೆ ಎದುರಿನ ಕಲಾವಿದ ಪ್ರಸಂಗದ ನಡೆಯನ್ನು, ಪ್ರಸಂಗದ ಕವಿ ಆಶಯವನ್ನು ಮೀರಿ ನಡೆತಾನಂತಾದರೆ ಶೇಣಿಯವರು ಸಹ ಇವರು ಚೆನ್ನಪ್ಪ ಶೆಟ್ಟರು ಕೋಪಗೊಳ್ತಿದ್ರು. ಹಾಗೆ ಈಗ ಇತ್ತೀಚಿನ ಕಲಾವಿದರಲ್ಲಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು ಅವರು ಸಾಧಾರಣ ಶೇಣಿಯವರ ಅರ್ಥಗಾರಿಕೆಗೆ ಪ್ರಭಾವಿತರಾಗಿ ಅದೇ ರೀತಿ ಅರ್ಥ ಹೇಳ್ತಾ ಇದ್ದಾರೆ. ಹಾಗೆ ಶೇಣಿಯವರ ಸಮಕಾಲೀನರಾದಂಥ ಡಾಕ್ಟರ್ ಪ್ರಭಾಕರ್ ಜೋಶಿ ಅವರು ಒಂದು ಉತ್ತಮ ಅರ್ಥಧಾರಿ, ಒಬ್ಬ ವಿದ್ವಾಂಸರು. ಅವರಲ್ಲೂ ಶೇಣಿಯವರ ಅರ್ಥಗಾರಿಕೆ ಕೆಲವು ಛಾಯೆಯನ್ನು ಗಮನಿಸ್ಬೋದು. ಹಾಗೆ ಉಜಿರೆ ಅಶೋಕ್ ಭಟ್ ಮುಂತಾದ ಕಲಾವಿದರು ಇದ್ದಾರೆ. ಇವರು ಸಹ ಶೇಣಿಯವರ ಒಂದು ಪ್ರಭಾವಕ್ಕೆ ಒಳಗಾದವರು. ಶೇಣಿಯವರ ಅರ್ಥಗಾರಿಕೆಯನ್ನು ತಮ್ಮ ಅರ್ಥಗಾರಿಕೆಯಲ್ಲಿ ಬಳಸಲು ಅವರು ಪ್ರಯತ್ನಿಸಿ ಅವರು ಜಯಶೀಲರು ಆಗಿದ್ದಾರೆ. ಹಾಗೆ ಶೇಣಿಯವರ ಅರ್ಥಗಾರಿಕೆಯಲ್ಲಿ ಇಂತಹ ಪ್ರಭಾವವನ್ನು ಒಳಗಾದ ತುಂಬ ಜನ ಇದ್ದಾರೆ. ಮತ್ತು ನೇರವಾಗಿ ಶಿಷ್ಯರನ್ನು ಹೊಂದಿಲ್ಲದಿದ್ದರೂ ಶೇಣಿಯವರ ಅರ್ಥಗಾರಿಕೆಯನ್ನು ನೋಡಿ ಕಲಿತು ಶೇಣಿಯವರ ಹಾಗೆ ತುಂಬ ಅರ್ಥ ಹೇಳಿದವರು ತುಂಬ ಇದ್ದಾರೆ. ಸುರತ್ಕಲ್ ಮೇಳದಲ್ಲಿ ಇದು ತುಂಬ ಕಾಲ ಶೇಣಿಯವರ ಒಡನಾಟ ಹೊಂದಿದಂತಹ ಶಿವರಾಮ್ ಜೋಗಿಯವರು ಶೇಣಿಯವರು ಗೈರು ಹಾಜರಾದಾಗ ಬಪ್ಪ ಬೇರೆ ಪತ್ರ ಅವರು ನಿರ್ವಹಿಸ್ತಿದ್ದರು. ಅವರು ಸಹ ಶೇಣಿಯವರ ಒಂದು ಬಪ್ಪ ಬೇರೆಯ ಒಂದು ಘನತೆಗೆ ಸರಿಯಾಗಿ ಅವರ ಒಂದು ಜ್ಞಾನದ ಮಟ್ಟಿಗೆ ಅವರದ್ದು ಸಹ ಒಂದು ಬಪ್ಪ ಬೇರೆ ಉತ್ತಮ ಪರಿಣಾಮಕಾರ ಬೀರಿತ್ತು. ಹಾಗೆ ಆ ಕಾಲದಲ್ಲಿ ಶೇಣಿಯವರೊಟ್ಟಿಗಿದ್ದಂಥ ಕೆಲ ಕಲಾವಿದರೆಲ್ಲ ಶೇಣಿಯವರ ಪ್ರಭಾವಕ್ಕೆ ಒಳಗಾಗಿ ಶೇಣಿಯವರ ಮಾತುಗಾರಿಕೆಯನ್ನು ತಮ್ಮ ಮಾತುಗಾರಿಕೆಯಲ್ಲಿ ಅಳವಡಿಸಿಕೊಂಡಿದ್ದಾರೆ. ನಾನು ರಾಮನಂತವಲ್ಲ, ದೇವರಾಣಿಗೂ ರಾಮನಂತವ ರಾಮ ಒಬ್ಬರೇ, ಅದು ಗೊತ್ತಿದ್ದವ್ರಿಗೆ ಅದು ಗೊತ್ತಿರೋ ಆಯ್ತು. ಯಾವನೊಬ್ಬ ಹೇಳಿ ಸತ್ತ ಅಂತ ಇಟ್ಕೊಳ್ಳಿ. ಈ ವರದಿಗಾರ ಸತ್ಯವೇ ವರದಿ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲಿ ಉಂಟು ಮಾರಾಯ? ವರದಿಗಾರ ಸತ್ಯ ಹೇಳಿದ್ರೆ ಅವ ಸತ್ತ, ಅವ ಬಂದು ಸತ್ಯವೇ ಹೇಳಿದ ರಾಮ. ಹೀಗೆ ಒಬ್ಬ ದಿವಾಳ ಉಪಾಯ ರಾಮದೇವರು ಸೀತೆಯನ್ನು ಬಿಟ್ಲಪ್ಪ, ನಮಗೇನು ಸಂತ? ಹೌದಲ್ಲ? ಅದಲ್ಲ. ಅವ ಯಾವಾಗ ರಾಮಾಯಣವನ್ನು ಎಲ್ಲಿಂದ ಕಲ್ತು ಹೇಗೆ ಬರೆದನೋ ಗೊತ್ತಿಲ್ಲ. ಸೀತೆಯನ್ನು ಬಿಡತಕ್ಕದ್ದಲ್ಲ ಅಂತ ಸಂಬಂಧಿರಲ್ಲ ಹೇಳುವಾಗ ರಾಮದೇವರು ಒಂದು ಮಾತು ಹೇಳಿದ್ರಂತೆ, ಬಿಟ್ಟೆ. ಏನು ಎಂತದನ್ನು ಬಿಟ್ಟದ್ದು? ಅದು ಕೆಲವರಿದ್ದಾರೆ ನಾವು ಬ್ರಾಹ್ಮಣರು, ಕಾಶಿಗೆ ಹೋಗಿ ಕೆಲವೆಲ್ಲ ಬಿಡ್ಲಿಕ್ಕೆ ಉಂಟು. ಕೆಲವರು ಊಟ ಮಾಡಿದ ಎಲೆ ಬಿಡ್ತಾರೆ, ಕೆಲವರು ಮಲಗಿದ ಚಾಪೆ ಬಿಡ್ತಾರೆ. ರಾಮ ಹಾಕ್ಬಿಟ್ಟದ್ದಲ್ಲ. ಸೀತೆಯಂ ಬಿಟ್ಟೆ. ಹೇಗೆ ಬಿಟ್ಟೆ? ಹೇಗೆ? ಕಲಿಯುಗದ ವಿಪ್ರಾರ ಆಚಾರವಂ ಬಿಡುವಂತೆ. ಬ್ರಾಹ್ಮಣ ಬರೆದಕ್ಕಲ್ಲ, ದೇವರಾಣೆ ರಾಮಾಯಣ ಬ್ರಾಹ್ಮಣ ಬರೆದಕ್ಕಲ್ಲ. ರಾಮದೇವರನ್ನು ಒಂದು ಮಾಧ್ಯಮವಾಗಿ ಇಟ್ಕೊಂಡು ರಾಮದೇವರು ಹೇಳಿದ್ದು ಸೀತೆಯನ್ನು ಹೇಗೆ ಬಿಟ್ಟ? ಕಲಿಯುಗದ ವಿಪ್ರ ಆಚಾರವಂ ಬಿಡುವಂತೆ. ಹೇಗೆ? ದೊಡ್ಡ ಆಧಾರ ಇವರಿಗೆ, ಕೆಲವರಿಗೆ. ರಾಮದೇವರು ಹೇಳಿದ್ದಾರೆ, ಅಯ್ಯ ಕಲಿಯುಗದ ಬ್ರಾಹ್ಮಣರು ಆಚಾರ ಬಿಡುವವರು ಅಂತ. ಹೌದದು? ಹೌದಾ? ಅಲ್ಲ. ನಾನು ಆಲೋಚನೆ ಮಾಡಿ 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 ಅದರ ಅರ್ಥ ಸರಿ. ಕಲಿಯುಗದ ವಿಪ್ರದ ಆಚಾರ ಮುಂಬಿಡುವಂತೆ ಸೀತೆಯನ್ನು ಬಿಟ್ಟಬೇಕು. ಹಾಗಾದ್ರೆ ಮನಸ್ಸಿದ್ದು ಬಿಟ್ಟದ್ದಲ್ಲ ರಾಮದೇವರು ಸೀತೆ. ಹೌದಾ? ಒಬ್ಬ ಮಡಿವಾಳನ ಒತ್ತಾಯ, ಈ ಮಡಿವಾಳನ ಒತ್ತಾಯಕ್ಕೆ ಸೀತೆಯನ್ನು ಬಿಟ್ಟರೂ ಕೂಡ ರಾಮದೇವರ ಮನಸ್ಸಿನಲ್ಲಿ ಸೀತಾದೇವಿಯೇ ಇದ್ರಂತೆ, ಸೀತೆಯ ಹೃದಯದಲ್ಲಿ ರಾಮದೇವರೇ ಇದ್ರಂತೆ. ಆ ನಂತರ ಆ ಅರ್ಥ ನನಗೆ ಗೊತ್ತಾದ್ಮೇಲೆ ಸ್ವಲ್ಪ ಸಮಾಧಾನ. ಹೇಗೆ ಬ್ರಾಹ್ಮಣರು ಕಲಿಯುಗದಲ್ಲಿ ಆಚಾರವನ್ನು ಬಿಡುವುದು ಹೇಗೆ? ರಾಮದೇವರು ಸೀತೆಯನ್ನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ಬಿಟ್ಟಂತೆ, ಬಿಟ್ಟರೂ ಬಿಡದಂತೆ. ಅಸಾಮಾನ್ಯ ಪ್ರತಿಭೆ ಉಳ್ಳಂಥ ಶೇಣಿ ಗೋಪಾಲಕೃಷ್ಣ ಭಟ್ರಿಗೆ ಸಂದಂಥ ಗೌರವಗಳು ನೂರಾರು, ಸಾವಿರಾರು ಕಡೆಗಳಲ್ಲಿ ಸನ್ಮಾನ ಹೊಂದಿದಂಥ ಶೇಣಿ ಗೋಪಾಲಕೃಷ್ಣ ಭಟ್ರಿಗೆ ಹಲವು ಅತ್ಯುನ್ನತ ಮಟ್ಟದ ಪ್ರಶಸ್ತಿಗಳು ಬಂದಿವೆ.
ಕರ್ನಾಟಕ ರಾಜ್ಯ ಪ್ರಶಸ್ತಿ ಹಾಗೂ ಕೇರಳ ರಾಜ್ಯ ಪ್ರಶಸ್ತಿ ಹೀಗೆ 2 ರಾಜ್ಯಗಳ ಪ್ರಶಸ್ತಿಯನ್ನು ಪಡೆದಂತಹ ಮೊದಲ ಯಕ್ಷಗಾನ ಕಲಾವಿದರೆಂದರೆ ಶೇಣಿ ಗೋಪಾಲಕೃಷ್ಣ ಭಟ್ರು. ಮಾತ್ರವಲ್ಲ, ಮಂಗಳೂರಿನಿಂದ ಗೌರವ ಡಾಕ್ಟರೇಟ್ ಒಂದು ಪದವಿಯು ಅವರಿಗೆ ಜೀವನದ ಕೊನೆಗಾಲದಲ್ಲಿ ಕೊಡಲ್ಪಟ್ಟಿತು. ಮತ್ತು ಹಲವಾರು ಕಡೆಗಳಲ್ಲಿ ಅವರು ಸಮ್ಮೇಳನದ ಕನ್ನಡ ಸಾಹಿತ್ಯ ಯಕ್ಷಗಾನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕಾರ್ಯವನ್ನು ನಿರ್ವಹಿಸಿದವರು. ಹಲವಾರು ಪ್ರಸಂಗಗಳನ್ನು ಬರೆದಿದ್ದಾರೆ. ಅಂದರೆ ಶೇಣಿಯವರು ಕಲಾವಿದ, ವಿಮರ್ಶಕ, ಪ್ರಸಂಗಕರ್ತ ಹಾಗೂ ಮೇಳದ ವ್ಯವಸ್ಥಾಪಕ, ಹೀಗೆ ಎಲ್ಲ ಮಜಲುಗಳಲ್ಲಿ ಕಾಣಿಸಿಕೊಂಡವರು. ಇವರು ಬರೆದಂತಹ ಮಧ್ಯಮ ವ್ಯಾಯೋಗ ಎಂಬಂಥ ಪ್ರಸಂಗ ಇಂದಿಗೂ ಒಂದು ಪ್ರದರ್ಶನಗೊಳ್ತಾ ಇದೆ. ಮಾತ್ರವಲ್ಲ, ಶರವು ಕ್ಷೇತ್ರ ಮಹಾತ್ಮೆ, ಮೇಘನಾದ ವಿಜಯ ಮುಂತಾದ ಪರಿಣಯ ಮುಂತಾದ ಹಲವಾರು ಪ್ರಸಂಗಗಳನ್ನು ಬರೆದಿದ್ದಾರೆ. ಹಾಗೂ ವ್ಯವಸ್ಥಾಪಕನಾಗಿಯೂ ಅವರು 3-4 ವರ್ಷ ದುಡಿದವರು. ಕೂಡ್ಲು ಮೇಳದ ವ್ಯವಸ್ಥಾಪಕರಾಗಿ ಒಂದು ಮೇಳದ ಯಜಮಾನನಾಗಿ ಏನೆಲ್ಲ ಸಂಕಟವನ್ನು ಅನುಭವಿಸಬಹುದು, ಏನೆಲ್ಲ ಸಂತೋಷವನ್ನು ಅನುಭವಿಸೋದು, ಇದೆಲ್ಲವನ್ನು ಶೇಣಿಯವರು ಅನುಭವಿಸಿದ್ದಾರೆ. ಕೂಡ್ಲು ಮೇಳದೊಂದು ಸುಮಾರು 3 ವರ್ಷಗಳ ಕಾಲ ಕೂಡ್ಲು ಮೇಳದ ಸಂಚಾಲಕರಾಗಿ ಆ ಮೂಲಕ ತಾನು ಸ್ವಲ್ಪ ಕಾಲ ಯಜಮಾನನಂದರೆ ಏನು ಎಂಬಂಥ ಅನುಭವವನ್ನು ಶೇಣಿಯವರು ಪಡೆದಿದ್ದಾರೆ. ಶೇಣಿಯವರು ಸುರತ್ಕಲ್ ಮೇಳ ಹಾಗೂ ಕೂಡ್ಲು ಮೇಳ ಈ 2 ಮೇಳಗಳಲ್ಲಿ ಪ್ರಧಾನವಾಗಿ ತಿರುಗಾಟ ಮಾಡಿದವರು. ಅದರಲ್ಲಿ ಅವರು ಕೊನೆ ಅಂದರೆ ಯಕ್ಷರಂಗದಿಂದ ಬಣ್ಣಗಾರಿಕೆಯಿಂದ ನಿವೃತ್ತಿರಾಗುವವರೆಗೆ ಅವರು ಸುರತ್ಕಲ್ ಮೇಳದಲ್ಲೇ ದುಡಿದದ್ದು. ಯಾಕೆಂದರೆ ಅದಕ್ಕೆ ಕಾರಣ ಸುರತ್ಕಲ್ ವರದರಾಯ ಪೈಗಳೊಂದಿಗೆ ಅವರಿಗಿರುವಂಥ ಸ್ನೇಹ ಭಾವ. ಮತ್ತು ಮಧ್ಯದಲ್ಲೊಮ್ಮೆ ಶೇಣಿಯವರು ಬಣ್ಣಗಾರಿಕೆಯಿಂದ ನಿವೃತ್ತಿ ಆಗ್ತೇನೆ ಅಂತೇಳಿ ಒಂದು ಪೇಪರ್ನಲ್ಲಿ ಘೋಷಿಸಿದರು. ಆದರೂ ಪುನಃ ಕಲಾಭಿಮಾನಿಗಳ ಒತ್ತಾಯಕ್ಕೆ ಪುನಃ ಅವರು ಬಣ್ಣ ಹಚ್ಚಿದ್ದಾರೆ. ಅಂದರೆ ಅಭಿಮಾನಿಗಳಿಗೆ ನಿರಾಸೆಯಾಗಬಾರದೆಂಬ ಕಾರಣಕ್ಕೆ. ಮತ್ತು ಶೇಣಿಯವರು ಯಾರೇ ಒಂದು ಸಂಘಟಕರು ಕೊಡುವಂಥ ಸಂಭಾವನೆ ಅದಕ್ಕೆ ಇಂತಿಷ್ಟೇ ಅಂಥೇಳಿ ಅವರು ಅದಕ್ಕೆ ಮೊದಲೇ ತಿಳಿಸುವ ಕ್ರಮ ಇಲ್ಲ. ಅಂದರೆ ಅವ್ರು ಕೊಟ್ಟದನ್ನು ತೆಗೆದುಕೊಳ್ಳೋ ಸ್ವಭಾವ. ಯಕ್ಷಗಾನದಲ್ಲಿ ದಂತಕಥೆ ಎಂಬಂಥ ಒಂದು ಹೆಸರನ್ನು ಗಳಿಸಿದವರು. ಯಾಕೆಂದರೆ ಯಾವುದೇ ವಿಷಯವನ್ನು ನಾವು ಶೇಣಿಯವರು ಹೇಳಿದ್ದಾರೆ ಅಂತೇಳಿದರೆ ಅದೇ ಒಂದು ಸಿದ್ಧಾಂತ. ಕೆಲವು ಸಲ ನಾವು ಈಗಿನ ಅರ್ಥಧಾರಿಗಳು ಕೆಲವು ಹೇಳೋದುಂಟು, ಏನಾದರೂ ಮಾತನಾಡುವಾಗ ಅದು ಹಾಗೆ ಹೇಳಬಾರ್ದಿದ್ದು ಯಾರಾದರೂ ಆಕ್ಷೇಪಿಸಿದರೆ, ಅಲ್ಲ ಶೇಣಿಯವರು ಮೊದಲು ರಾಮ ಹಾಗೆ ಹೇಳಿದ್ದಾರೆ ಅಂತ ಹೇಳಿದರೆ ಹೌದಾ ಹಾಗಾದರೆ ಸರಿ, ಅಂದರೆ ಶೇಣಿಯವರು ಹೇಳಿದ್ದಾರೆ ಅಂತ ಹೇಳಿದರೆ ಅದು ಸರಿ. ಅಂದರೆ ಅಷ್ಟು ಗಟ್ಟಿಯಾದಂಥ ಮಾತುಗಾರಿಕೆ ಶೇಣಿಯವರದ್ದು ಎಂಬ ಅರ್ಥ. ಹಾಗೆ ಶೇಣಿಯವರು ಇಂದು ನಮ್ಮೊಡನೆ ಇಲ್ಲದಿದ್ದರೂ ಅವರ ಛಾಯೆ ಅಂದರೆ ಅವರು ಬಿಟ್ಟು ಹೋದಂಥ ಗುರುತುಗಳು ಇಂದಿಗೂ ಯಕ್ಷರಂಗದಲ್ಲಿ ತನ್ನ ಗಾಢವಾದ ಪರಿಣಾಮವನ್ನು ಬೀರಿದೆ. ಪ್ರಿಯ ವೀಕ್ಷಕರೇ, ಶೇಣಿಯವರ ಬಗ್ಗೆ ಹೇಳುವುದಾದರೆ ಎಷ್ಟು ಹೇಳ್ಬೋದು, ಆದರೆ ನಾನು ನನ್ನ ಜ್ಞಾನದ ಪರಿಮಿತಿಯೊಳಗೆ ಎಷ್ಟು ಹೇಳ್ಬೋದು ಹಾಗೂ ನನಗೆ ಕೊಟ್ಟಂಥ ಸಮಯದ ಮಿತಿಯೊಳಗೆ ಎಷ್ಟು ಹೇಳ್ಬೋದು ಅಷ್ಟನ್ನು ಹೇಳುವಂಥ ಪ್ರಯತ್ನವನ್ನು ಮಾತ್ರ ಮಾಡಿದ್ದೇನೆ. ಮತ್ತು ನಾನು ಹೇಳಿದ್ದರಲ್ಲಿ ಏನಾದರೂ ದೋಷಗಳಿದ್ದಲ್ಲಿ ನೀವು ಅಂಶಕ್ಷೀರ ನ್ಯಾಯದಂತೆ, ಅಂದರೆ ಒಂದು ಅಂಶವು ಹಾಲನ್ನು ಕೊಟ್ಟಾಗ ಅದರಲ್ಲಿರೋದು ಹಾಲನ್ನು ಮಾತ್ರ ಸ್ವೀಕರಿಸಿ ನೀರನ್ನು ಸ್ವೀಕರಿಸೋದಿಲ್ಲ. ಅದೇ ರೀತಿ ನೀವು ನನ್ನಲ್ಲಿ ಏನೋ ದೋಷಗಳಿದ್ದರೆ ಅದನ್ನು ನನಗೆ ಕ್ಷಮಿಸಿ ಅದನ್ನು ಪರಿಗ್ರಹಿಸದೆ ಇದರಲ್ಲಿರೋದು ಒಳ್ಳೆಯ ಅಂಶಗಳನ್ನು ಮಾತ್ರ ಪರಿಗಣಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಬರುವ ವಾರ ಬೇರೊಬ್ಬ ಸುಪ್ರಸಿದ್ಧ ಕಲಾವಿದರ ಪರಿಚಯವನ್ನು ಮಾಡಿಕೊಡಲಿದ್ದೇನೆ. ಧನ್ಯವಾದಗಳು.